ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಎಲ್ಲರಿಗೂ ನಮಸ್ಕಾರ. ಮಾದರಿಗಳ ಸೊಲ್ಮೇಲು ಸರ್ವಾಗಿ ನಮಸ್ಕಾರ. ಸಲಾಂ ವಾಲೇಕುಮ್ ಅಂಡ್ ಹಾಯ್ ಟು ಆಲ್. ನಾನು ನಿಮ್ಮ RJ ಎರಲ್ ಮಾತಾಡ್ತಾ ಇದ್ದೇನೆ. ಬಿಗ್ RJ ಎರಲ್. ನೋಡ್ತಾ ಇರುವಂತಹ ಚಾನಲ್ ಸ್ಪಂದನ ಚಾನಲ್ ಆ್ಯಂಡ್ ಈ ಕಾರ್ಯಕ್ರಮದ ಹೆಸರು ಮೈ ಆಟೋಗ್ರಾಫಿ RJ ಎರಲ್. ಈ ವ್ಯಕ್ತಿಯನ್ನು ನಾವು ಒಂದು ಕಾರಲ್ಲಿ ಹೋಗುವುದನ್ನು ನೋಡ್ತಾ ಇರ್ತೇವೆ. ನಾವು ಕಾರಲ್ಲಿ ಆಚೆ ಈಚೆ ಹೋಗೋದು ನೋಡ್ತಾ ಇರ್ತೇವೆ. ನಾವು ಕಾರ್ಯಕ್ರಮದಲ್ಲಿ ಭಾಷಣ ಕೊಡ್ತಾರೆ, ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರೆ ಆ್ಯಂಡ್ ಕೆಲವೊಂದು ಹೋರಾಟಗಳಲ್ಲಿ ಭಾಗಿಯಾಗ್ತಾರೆ. ನಾವು ಅಂದ್ಕೊಳ್ತೇವೆ ರಾಜಕಾರಣಿಗಳು ಇವರ ಲೈಫ್ ಇಷ್ಟೇ ಅಂತ ಅಂದ್ಕೊಳ್ತೇವೆ. ನಾವು ಅಂದುಕೊಂಡ ಜೀವನವೇ ಅವರದ್ದು ಆಗಿದೆಯಾ? ಅವರ ಜೀವನ ಹೇಗಿದೆ? ಅವರ ಮನೆ ಹೇಗಿದೆ? ಅವರ ಮನಸ್ಸಿನಲ್ಲಿ ಏನಿದೆ? ಅವರ ಹೃದಯದಲ್ಲಿ ಏನಿದೆ? ಯಾರ ಜೊತೆ ಕೂಡ ಹೇಳದಂತಹ ಮಾತುಗಳನ್ನು ಕೇಳುವ ಒಂದು ಧೈರ್ಯವನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಅವರನ್ನು ನೀವು ಖಂಡಿತವಾಗಿ ನೋಡಿರ್ತೀರಾ, ಕೇಳಿರ್ತೀರಾ. ತುಂಬ ಪಾಪ್ಯುಲರ್ ಕೂಡ ಇದ್ದಾರೆ ಅವರು, ಯಾಕಂದರೆ ಸಾಕಷ್ಟು ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದಾರೆ. ಸೊ ಒಬ್ವಿಯಸ್ಲಿ ನಿಮಗೆ ಕೇಳಿರ್ಬೋದು, ನೋಡಿ ಇರ್ತೀರ ಅಂತ ಅಂದ್ಕೊಳ್ಳೋಣ. ಅವರು ಯಾರು ಅಂದರೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಮಿಸ್ಟರ್ ಹರೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಹರೀಶ್ ಅಣ್ಣ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಖಂಡಿತವಾಗಿ ಗೊತ್ತಿದೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ನಾವು ಏನು ಬ್ರೀಫಿಂಗ್ ಕೊಟ್ಟಿಲ್ಲ. ನೀವು ಒಂದು ಕೇಳಿದ್ರಿ, ನಾನು ಏನು ಮಾತಾಡಬೇಕಂತ ಗೊತ್ತಿಲ್ಲ ಹೇಳಿಕೊಂಡು. ಅದೇ ಈ ಕಾರ್ಯಕ್ರಮದ USP. ನಾವು ಏನು ಕೇಳ್ತೇವೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ, ನೀವು ಏನು ಹೇಳ್ತೀರ ಅಂತ ನಮಗೊಂದು ಗೊತ್ತಿರೋದಿಲ್ಲ. ಬಟ್ ಈ ಕಾರ್ಯಕ್ರಮ ಇದೇ ರೀತಿ ಶುರು ಆಗುತ್ತೆ. ಇವಾಗ ಹರೀಶ್ ಅವರು, ನೀವು ಲೈಫಲ್ಲಿ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ. ಯು ಬೀನ್ ಅ ವೆರಿ ಸಕ್ಸಸ್ಫುಲ್ ಪರ್ಸನ್. ಸಮ್ಟೈಮ್ಸ್ ಕೆಲವು ಅಪ್ಸ್ ಆ್ಯಂಡ್ ಡೌನ್ಸ್ ಆಗಿರ್ಬೋದು. ಬಟ್ ಎಲ್ಲದಕ್ಕೂ ಒಂದು ಬಿಗಿನಿಂಗ್ ಇರುತ್ತೆ, ಅದು ನಿಮ್ಮ ಮನೆ. ನಿಮ್ಮ ಒಂದು ಹುಟ್ಟು ಎಲ್ಲಿ ಆದದ್ದು, ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಚೈಲ್ಡ್ಹುಡ್ ಡೇಸ್ನ ದಿನಗಳ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಬೋದಾ? ನಾನು ಬೆಳ್ತಂಗಡಿ ತಾಲೂಕಿನವ. ಬೆಳ್ತಂಗಡಿ ತಾಲೂಕಿನಲ್ಲಿ ಮುಂಡೂರು ಗ್ರಾಮ ಅನ್ನುವಂಥ ಪ್ರದೇಶದಲ್ಲಿ ಕಿನಿಂಜೆ ಅನ್ನುವಂಥ ಒಂದು ದೊಡ್ಡ ಮನೆತನ. ಆ ಮನೆತನದಲ್ಲಿ ನಾನು ಬೆಳೆದವನು. ಆದರೆ ನಾನು ಹುಟ್ಟಿದ್ದು ನಮ್ಮ ಅಜ್ಜಿ, ನಮ್ಮ ತಾಯಿಯ ಮನೆಯಲ್ಲಿ. ಅಂದರೆ ಅದು ಕಳಿಯ ಗ್ರಾಮ, ಗೇರ್ಕಟ್ಟೆ ಅಂತ ಒಂದು ಊರಿದೆ, ಅಲ್ಲಿ ಹತ್ತಿರದಲ್ಲಿ. ಅಲ್ಲಿ ಬಿಳಿ ಬೈಲು ಅನ್ನುವಂಥ ಮನೆಯಲ್ಲಿ ನಾನು ಹುಟ್ಟಿದ್ದಂತೆ. ಅದೀಗ ಇಲ್ಲ, ಆ ಮನೆಯಲ್ಲಿ ಮಾರಿಕೊಂಡು ಹೋಗಿದೆ. ಬಟ್ ಕಿನಿಂಜೆ ಅನ್ನುವಂಥ ಒಂದು ಮನೆ, ಅದರಲ್ಲಿ ನಾನು ಹುಟ್ಟಿ ಬೆಳೆದಂಥ ಮನೆ. ಅಲ್ಲಿ ನಾವು ಸಣ್ಣದಿರುವಾಗ ಕೂಡುಕಟ್ಟು ಕುಟುಂಬ, ದೊಡ್ಡ ಕುಟುಂಬ, ಸುಮಾರು 20 ಜನಕ್ಕೂ ಮೇಲೆ ಜನ ನಾವು ಒಂದೇ ಮನೆಯಲ್ಲಿ ವಾಸವಾಗಿದ್ದೆವು. ನನ್ನ ತಂದೆ, ನನ್ನ ತಾಯಿ, ನನ್ನ ಚಿಕ್ಕಪ್ಪ, ಮತ್ತೊಬ್ಬ ಚಿಕ್ಕಪ್ಪ, ಚಿಕ್ಕಮ್ಮಂದಿರು, ನಾವು 4 ಮಕ್ಕಳು, ನಮ್ಮ ಚಿಕ್ಕಪ್ಪನ 4 ಮಕ್ಕಳು. ಹೀಗೆ ತುಂಬ ಒಂದು ದೊಡ್ಡ ಫ್ಯಾಮಿಲಿ, ಸುಮಾರು 20ಕ್ಕೂ ಹೆಚ್ಚು ಜನ ನಾವು ಒಂದೇ ಮನೆಯಲ್ಲಿ ವಾಸವಾಗಿದ್ದದ್ದು. ಅಲ್ಲಿಂದಲೇ ನಾನು ಪ್ರೈಮರಿ ಸ್ಕೂಲಿಗೆ ಮೇಲಂತಬೆಟ್ಟು ಗ್ರಾಮದಲ್ಲಿರುವಂತಹ ಒಂದು ಲೋವರ್ ಪ್ರೈಮರಿ ಸ್ಕೂಲ್, ಒಂದು ಗ್ರಾಮದಲ್ಲಿ ಇರುವಂಥ ಶಾಲೆ, ಅಲ್ಲಿ ನಾನು ಶಾಲೆಗೆ ಹೋಗಿದ್ದು. ಶಾಲೆಗೆ ಹೋಗುವಂಥ ಸಂದರ್ಭ ಆಗ ಸುಮಾರು 62-63ನೇ ಇಸ್ವಿ. ಒಂದು 2-2.5 ಮೈಲ್ ದೂರ ಇದೆ ನಮ್ಮ ಶಾಲೆ. ಅಲ್ಲಿಗೆ ನಾವು ನಡ್ಕೊಂಡೇ ಹೋಗಬೇಕು. ಈಗಿನ ಹಾಗೆ ವ್ಯವಸ್ಥೆ ಇಲ್ಲ. ಅಲ್ಲಿ ನಡ್ಕೊಂಡು ಹೋಗಿ 2.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಸಾಯಂಕಾಲ 2.5 ಕಿಲೋಮೀಟ್ರ್ ವಾಪಸ್ ಬರಬೇಕು. ಮಧ್ಯದಲ್ಲಿ ನಮಗೆ ಊಟ, ನಮ್ಮಲ್ಲಿ ಒಂದು ಅಜ್ಜನ ಮನೆ ಇತ್ತು, ನೂಜೋಡಿ ಅಂತ. ಅಲ್ಲಿ ನಮ್ಮ ಅಜ್ಜಿ ಎಲ್ಲ ಇದ್ದರು. ಅವರ ಮನೆಯಲ್ಲಿ, ಅಲ್ಲಿ ಶಾಲೆಯಿಂದ 1 ಕಿಲೋಮೀಟ್ರ್ ದೂರ ಇದೆ. ಅಲ್ಲಿ ಮಧ್ಯಾಹ್ನ ಹೋಗಿ ಊಟ ಮಾಡಿ ವಾಪಸ್ ನಾನು ಶಾಲೆಗೆ ಬರಬೇಕು. ಹಾಗೆ ಅಲ್ಲಿ ಮೇಲಂತಬೆಟ್ಟು ಶಾಲೆಯಲ್ಲಿ 5ನೇ ಕ್ಲಾಸ್ನವರೆಗೆ ನಾನು ಶಾಲೆಗೆ ಹೋಗಿದ್ದೆ. ಆಮೇಲೆ 6ನೇ ಕ್ಲಾಸಿಗೆ ನಾನು ಉಜಿರೆಗೆ ಬಂದೆ. ಅಂದರೆ ನನ್ನ ತಂದೆ ಮಾಸ್ಟರ್ ಆಗಿದ್ದರು. ಅವರು ಉಜಿರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಉಜಿರೆ ಹೈಸ್ಕೂಲ್ನಲ್ಲಿ ಅವರು ಕ್ರಾಫ್ಟ್, NCC ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್. ಹಾಗೆ ಅವ್ರ ಶಾಲೆಯಲ್ಲಿ ನಾನು ಬಂದೆ. ಆಗ ಅದು ಉಜಿರೆಗೆ ನಮಗೂ ಬಹಳ ದೂರ. ಅಲ್ಲಿ ನಮ್ಮ ಅಜ್ಜನ ಮನೆ ಇತ್ತು. ಆ ಅಜ್ಜನ ಮನೆಯಿಂದ ನಾನು ಅಲ್ಲಿಂದ ಶಾಲೆಗೆ ಹೋಗ್ತಾ. ಅಲ್ಲಿ ಕೂಡ ಒಂದು 2-2.5 ಕಿಲೋಮೀಟ್ರ್ 3 ಕಿಲೋಮೀಟ್ರಷ್ಟು ನಡ್ಕೊಂಡು ಬರಬೇಕು. ಹಾಗೆ 6ನೇ ಕ್ಲಾಸ್ನಿಂದ ಸುಮಾರು SSLCವರೆಗೆ ಅಲ್ಲಿಂದ ನಾನು ಶಾಲೆಗೆ ಹೋಗ್ತಾಯಿದ್ದೆ ನನ್ನ ಬಾಲ್ಯದಲ್ಲಿ. ಅಂಥ ಸಂದರ್ಭ ಇತ್ತು ಆಗ. ಇದು ತುಂಬ ಜೋರ್ನವರ ಪಾಪದವರ? ಅಲ್ಲ, ನಾನಾಗ ಜೋರು ಅಂತಲ್ಲ, ನಾನು ಪಾಪವೇ ಸ್ವಲ್ಪ. ಅಲ್ಲಿ ಏನು ಮಕ್ಕಳ ಒಟ್ಟಿಗೆ ನಾನು ಸ್ವಲ್ಪ ಹೆಚ್ಚು ಬೆರೀತಿರ್ಲಿಲ್ಲ.
ಮಕ್ಕಳ ಜೊತೆ ಫ್ರೆಂಡ್ಸ್ ಕಮ್ಮಿ, ಜಾಸ್ತಿ ಮಕ್ಕಳ ಜೊತೆ ಬೆರೀತಾ ಇರಲಿಲ್ಲ. ಒಂಥರ ಒಂದಿಬ್ಬರು ಜನ ನಮ್ಮ ಶಾಲೆಗೆ ನಡ್ಕೊಂಡು ಹೋಗುವಾಗ ಇದ್ದಂಥ ಸ್ನೇಹಿತರು ನಮ್ಮ ಮನೆ ಪಕ್ಕದವ್ರು ಬಿಟ್ಟರೆ ದೊಡ್ಡ ಒಂದು ಸ್ನೇಹಿತರ ಸಂಪರ್ಕ ಅಥವಾ ದೊಡ್ಡ ಗ್ಯಾಂಗ್ ನನ್ನ ಹತ್ರ ಇರಲಿಲ್ಲ. ನೆನಪಿದೆ ಸ್ನೇಹಿತರದ್ದು ಹೆಸರು ಎಲ್ಲ? ಇದ್ದೆ, ಒಬ್ಬ ಚಾಮರಾಜ್ ಅಂತ ಇದ್ದ, ವಸಂತ ಅಂತ ಇದ್ದ. ಅವರೆಲ್ಲ ಸ್ವಲ್ಪ ನಮ್ಮ ಮನೆ ಹತ್ತಿರದಲ್ಲಿ, ಅಂದರೆ ಅವರ ತಂದೆ ತಾಯಿ ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಿದ್ರು. ದೊಡ್ಡ ಕೃಷಿ ಕುಟುಂಬ, ತುಂಬ ಒಂದು 10-20 ಜನ ಕೆಲಸ ಮನೆಗೆ ಬರ್ತಿದ್ರು. ಹಾಗೆ ಅವರು ನಮ್ಮ ಮನೆ ಪಕ್ಕದಲ್ಲಿ ಅವರ ಮನೆ ಇತ್ತು. ಅವ್ರ ಜೊತೆ ನಾವು ಒಟ್ಟಿಗೆ ಶಾಲೆಗೆ ಹೋಗ್ತಾ ಇದ್ದದ್ದು. ಅವರು ಸ್ವಲ್ಪ ಈಗ ನಾನು ತುಂಬ ಸಮಯ ಆಯ್ತು, ಈಗ ಅವರು ಮೇಲಂತ ಬೆಟ್ಟಿನಲ್ಲಿ ಅವರು ಇದ್ದರು. ಅವರ ತಂದೆ ಎಲ್ಲ ತೀರ್ಕೊಂಡಿದ್ದಾರೆ. ಈಗ ಮಕ್ಕಳೆಲ್ಲ ಎಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ತುಂಬ ವರ್ಷ ಆಯಿತು ನಾನು ನೋಡೋದೆ ಅವರನ್ನೆಲ್ಲ. ಓಕೆ, ಕಿತಾಬದಿ ಮಾಡಿದ್ದುಂಟ? ಹಣ್ಣು ಕದ್ದದ್ದು, ದುಡ್ಡು ಕದ್ದದ್ದು, ಪರ್ಸಿನ ದುಡ್ಡು ಕದ್ದದ್ದು, ಕ್ಲಾಸ್ ಹೊಡೆದದ್ದು ಉಂಟಾ? ಪ್ರೈಮರಿಯಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ ಅಂಥದ್ದೇನಿಲ್ಲ. ಪ್ರೈಮರಿಯಲ್ಲಿ ಅಂತ ಇಲ್ಲ. ಹೈಸ್ಕೂಲಿಗೆ 6ನೇ ಕ್ಲಾಸ್ನಿಂದ ಉಜಿರೆಯಲ್ಲಿ ನಾನು ಶಾಲೆಗೆ ಬಂದ ಮೇಲೆ ಸೊ ಹಾಗೆ ಜಾಸ್ತಿ ಏನು ನಮ್ಮ ಫ್ರೆಂಡ್ಸ್ ಸರ್ಕಲ್ಗಿಂತ ದೊಡ್ಡದೇನಿರಲಿಲ್ಲ, ಕೆಲವರಿದ್ದರು ಅಷ್ಟೇ. ಮತ್ತು ಶಾಲೆಯಲ್ಲಿ ಸುಮಾರು SSLCಯಲ್ಲಿ ಇರ್ಬೋದು. SSLCಯನ್ನು ನಾನು ನಮ್ಮೊಬ್ಬ ವೆಂಕಟರಮಣ ಭಟ್ರೊಬ್ಬರು ಮಾಸ್ಟರ್ ಇದ್ದರು. ಅವರು ವಸ್ತು ಸೇರಿಕೊಂಡದ್ದು, ಹೊಸ ಮಾಸ್ಟರ್ ಬಂದದಷ್ಟೇ. ಏನೋ ಕೀಟ್ಲೆ ಮಾಡಿದೆ ನಾನು ಅವರಿಗೆ. ಏನು ಮಾಡಿದೆ ನನಗೆ ಸರ್ ನೆನಪಿಲ್ಲ. ಏನೋ ಗಾಳಿ ಮರ, ಇಡೀ ಕಾಂಪೌಂಡ್ನಲ್ಲಿ ಗಾಳಿ ಮರ, ಧರ್ಮಸ್ಥಳದ ಶಾಲೆ ಹತ್ತಿರ. ಈ ನಾವು ಮಧ್ಯಾಹ್ನ ಸ್ವಲ್ಪ ರೆಸ್ಟಿಗೆಲ್ಲ ಬಿಡ್ತಾರಲ್ಲ, ಹಾಗೆ ಈ ಗಾಳಿಕಾಯಿಗಳನ್ನು ತಂದು ಶಾಲೆಯಲ್ಲಿ ಡೆಸ್ಕ್ ಒಳಗೆ ಇಡೋದು, ಅದನ್ನು ಬಿಸಾಡುವಂಥದ್ದು, ಇಂಥದ್ದೆಲ್ಲ ಮಾಡುವಂಥದ್ದು. ಆ ಮಾಸ್ಟ್ರು ಹೋಗಿ ನನ್ನ ತಂದೆ ಹತ್ರ ದೂರ ಹೇಳಿದರು. ನನ್ನ ತಂದೆ ಅದೇ ಶಾಲೆಯಲ್ಲಿ ಮಾಸ್ಟರ್ ಅಲ್ವಾ, ಸ್ಟಾಫ್ ರೂಮ್ಗೆ ಕರೆಸಿ ಚೆನ್ನಾಗಿ ಹೊಡೆದ್ರು. ಶಾಲೆಯಲ್ಲಿ 10-15 ಜನ ಮಾಸ್ಟ್ರುಗಳಿದ್ದಾರೆ ಅಂಥದ್ದು. ಅದೊಂದು ಸರಿ ನೆನಪಿದೆ ನನಗೆ. ಮತ್ತು ಅಂಥ ನಾನು ಬೇರೆ ದೊಡ್ಡ ವಿಚಾರದಲ್ಲಿ ಗಲಾಟೆ ಏನು ಇರಲಿಲ್ಲ, ಅಂಥದ್ದೇನಿರಲಿಲ್ಲ. ಅಂಥದ್ದೊಂದು ಸ್ವಲ್ಪ ನೆನಪಿದೆ. ಬೇರೆ ನಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಆಟ ಆಡ್ತಿದ್ದೆ ಹೊರತು ಬೇರೆ ಇಲ್ಲ. ಮಾತ್ರ ಹೈಸ್ಕೂಲು ಶಿಕ್ಷಣ ಮಾತ್ರ ಭಾರಿ ಒಳ್ಳೆಯದಿತ್ತು. ಆಗಲೇ ಆ ಸಣ್ಣ ನಾನು ಅಲ್ಲಿ 6ನೇ 7ನೇ ಕ್ಲಾಸ್ ಬಿಟ್ಟು 8ನೇ ಹೈಸ್ಕೂಲು, 8, 9, 10 ಆ ಕ್ಲಾಸ್ನಲ್ಲಿ ಆ ಟೈಮಲ್ಲಿ ಪಾರ್ಲಿಮೆಂಟ್ ಹೇಗೆ, ಅಸೆಂಬ್ಲಿ ಹೇಗೆ, ಗ್ರೂಪು ಮಾಡಿಕೊಂಡು ಮಕ್ಕಳನ್ನು ಸ್ಟಡಿ ಗ್ರೂಪ್ ಮಾಡೋದು ಹೇಗೆ, ಮತ್ತು ನಾಟಕ ಮಾಡುವಂಥದ್ದು, ನಾವೇ ನಾಟಕ ಬರೆದು ಅಭಿನಯ ಮಾಡುವಂಥದ್ದು, ಇದಕ್ಕೆಲ್ಲ ಬಹಳಷ್ಟು ಪ್ರೋತ್ಸಾಹ ಇತ್ತು. ಅಲ್ಲಿ PT ಮಾಸ್ಟರ್ ಒಬ್ಬರು ಪದ್ಮರಾಜ್ ಶೆಟ್ಟಿ ಅಂತ ಇದ್ದರು, ನನ್ನ ತಂದೆಯ ಸ್ನೇಹಿತರು. ಅವರು PT ಭಾರಿ ಸ್ಟ್ರಿಕ್ಟ್ ಮಾಸ್ಟ್ರು. ಹಾಗೆ ರಾಮಚಂದ್ರ ಅಂತಿದ್ರು, ಅವ್ರು ನಮ್ಮ ರಿಲೇಟಿವೇ. ಅವರು ಕ್ರಾಫ್ಟ್ ಟೀಚರ್ ಮತ್ತು ಅದರ್ ಆ್ಯಕ್ಟಿವಿಟೀಸಲ್ಲಿ. ಹೀಗೆ ತುಂಬ ಜನ ಪ್ರತಿಭಾವಂತರು. ಅಲ್ಲಿ ಪ್ರತಿಭೆಗೆ ಬೇಕಾದಷ್ಟು ಅವಕಾಶ ಇತ್ತು ಮಕ್ಕಳಿಗೆ. ಏನು ನಾನು ಈಗ ಕೂಡ ಪ್ರೈಮರಿ ಸ್ಕೂಲ್ನಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ ಅಂಥ ಎಕ್ಸ್ಟ್ರಾ ಚಟುವಟಿಕೆಗಳು, ನಮ್ಮ ಪಾಠ ಬಿಟ್ಟು ಪಾಠೇತರ ಚಟುವಟಿಕೆಗಳಲ್ಲಿ ಅಷ್ಟೊಂದು ಚಟುವಟಿಕೆ ಇದ್ದಂಥ ಹೈಸ್ಕೂಲ್ ಸೆಕ್ಷನ್ ಆ ಕಾಲದಲ್ಲಿ ನನಗೆ ಈಗಲೂ ಡೌಟ್ ಆಗ್ತದೆ. ಅಷ್ಟು ಒಂದು ಆರ್ಯನ್ ಬಿಡಿ ಅಂತ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು ನಮಗೆ, ಭಾಳ ಒಳ್ಳೆಯವರು. ಆಗಲೇ ಅವ್ರದ್ದು ಇಂಗ್ಲೀಷ್ ಅಂದರೆ ನಮ್ಮ ಇಂಗ್ಲೆಂಡ್ನವ್ರು ಇಂಗ್ಲೀಷ್ ಮಾತಾಡಿದಾಗೆ, ಅಮೇರಿಕದವ್ರು ಇಂಗ್ಲೀಷ್ ಮಾತಾಡಿದಾಗೆ ಅಷ್ಟು ಒಳ್ಳೆ ಇಂಗ್ಲೀಷ್ ಇವರು. ಅವರು ಶಾಲೆಯಲ್ಲಿ ಇರ್ತಿದ್ರು. ಅವರು ಮುಂಡಾಜೆ RN ಬಿಡೆ GN ಬಿಡೆ ಅಂತ ಅವರು ಬ್ರದರ್ಸ್. RN ಬಿಡಿಲಿ ಹೆಡ್ ಮಾಸ್ಟ್ರು. ಅವರು ಶಾಲೆಯಲ್ಲಿ ಇರೋದು, ಮನೆ ಹೋಗೋದಿಲ್ಲ ಅವರು. ಶಾಲೆಯಲ್ಲಿ ಒಂದು ಸ್ಟೇಜ್ ಇತ್ತು, ಸ್ಟೇಜಿನ ಬ್ಯಾಕ್ ಸೈಡ್ ಒಂದು ರೂಮು, ಅದೇ ರೂಮಲ್ಲಿ ಅವರು ವಾಸ್ತವ್ಯ ರಾತ್ರಿ ಹಗಲು. ಆ ಸಂದರ್ಭ ಅಲ್ಲಿ ಒಂದು ಹೆದರಿಕೆಯ ವಾತಾವರಣ ಅಂತ ಹೇಳ್ಬೋದು. ಅಂಥ ವಾತಾವರಣ ಅವರೊಬ್ಬರೇ ಅಲ್ಲಿ ಶಾಲೆಯಲ್ಲಿ ನಿಂತು ಆ ಶಾಲೆಯನ್ನು ಬಹಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಮಕ್ಕಳಿಗೆ ಬಹಳಷ್ಟು ಪ್ರೋತ್ಸಾಹ. ಕ್ರಾಫ್ಟ್, ಆ ಟೈಮಲ್ಲಿ ಕ್ರಾಫ್ಟ್, ಪ್ರಿಂಟಿಂಗ್, ಸಂಗೀತ ಎಲ್ಲ ಕ್ಲಾಸ್ಗಳು ಕೂಡ ಆ ಟೈಮಲ್ಲಿತ್ತು. 68-69 ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥ ವ್ಯವಸ್ಥೆ ಇತ್ತು ಆ ಟೈಮಲ್ಲಿ. ಓಕೆ, ಜಸ್ಟೊಂದು ಪ್ರಶ್ನೆ ನಿಮಗೆ ನೆನಪಿದ್ರೆ ಮಾತ್ರ ಹೇಳಿ. 10th ನಿಮಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ ಬಂದಿದೆ ನೆನಪಿದೆ? 10th ನಾನು ಫಸ್ಟ್ ಟೈಮ್ ಫೇಲ್. 6ನೇ ಕ್ಲಾಸು 7ನೇ ಕ್ಲಾಸು ಪ್ರೈಮರಿ ಆಯಿತು. 8, 9, 10 10ನೇ ಕ್ಲಾಸಲ್ಲಿ ನಾನು ಸೋಷಿಯಲ್ ಸ್ಟಡೀಸಲ್ಲಿ ನಮಗೆ ಆಗ 30 ಮಾರ್ಕ್ಸ್ ಸಿಗಬೇಕು. 30 ಮಾರ್ಕ್ಸ್, 35 ಎವರೇಜ್. ಒಂದು ಸಬ್ಜೆಕ್ಟ್ನಲ್ಲಿ 30 ಸಿಕ್ಕಿದ್ರು, ಆ್ಯಾವ್ರೇಜ್ 35 ಇದ್ದರೆ ಪಾಸ್.
ನನಗೆ ಸೋಷಿಯಲ್ ಸ್ಟಡೀಸಲ್ಲಿ 27 ಮಾರ್ಕ್. ನಾನು ಫೇಲ್ ಆಗಿಬಿಟ್ಟೆ. ನಾನು ಫೇಲ್ ಆದರೆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ತಂದೆ ಮಾಸ್ಟರ್ ಆಗಿದ್ರಲ್ಲ, ರಿಜೆಕ್ಟ್ ಮಾಡಿಸಿ ಮತ್ತೆ ಶಾಲೆಗೆ ಕಳಿಸಿದರು. ಹಾಗೆ ಇನ್ನೊಂದು ವರ್ಷ ಶಾಲೆಗೆ ಹೋಗಿ ಮತ್ತೆ ಕೂಡ ನಾನು ಮ್ಯಾಥಮೆಟಿಕ್ಸಲ್ಲಿ ತೆಗೆದದ್ದು 35 ಮಾರ್ಕು. ಸೋಷಿಯಲ್ ಸ್ಟಡೀಸಲ್ಲಿ ಸೋಷಿಯಲ್ ಸ್ಟಡೀಸ್ ಅಂತಲ್ಲ, ಎಲ್ಲ ಸಬ್ಜೆಕ್ಟಲ್ಲಿ ನಾನೇನು ಪ್ರತಿಭಾವಂತ ವಿದ್ಯಾರ್ಥಿ ಆಗಿರಲಿಲ್ಲ, ಭಾಳಷ್ಟು ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿದ್ದೆ. 42% ಬಂದಿದೆ. ನನ್ನ ತಂದೆಗೆ ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ. ನನಗೆ ಮಾರ್ಕು ಸಿಕ್ಕಿದ್ದು 42%. ಕಾಲೇಜು STM ಕಾಲೇಜು, ಕ್ಷೇತ್ರದ ಧರ್ಮಸ್ಥಳದ ಕಾಲೇಜು. ನಮ್ಮ ತಂದೆ ಕೂಡ ಅದೇ ಹೈಸ್ಕೂಲ್ನಲ್ಲಿ ಮಾಸ್ಟ್ರು. ಶಾಲೆಗೆ ಸೇರಿಸಲಿಕ್ಕೆ ಹೋದರು. ಹೋಗುವಾಗ ಪ್ರಿನ್ಸಿಪಾಲ್ರು S. ಪ್ರಭಾಕರ್ ಅಂತ ಈಗಲೂ ಇದ್ದಾರೆ, ನಮಗೆ ಭಾಳಷ್ಟು ಗೌರವಸ್ಥ ಪ್ರಿನ್ಸಿಪಾಲ್ರು. ಅವರು ಪ್ರಿನ್ಸಿಪಾಲ್ರಿಗೆ ಅವರ ಇನ್ಸ್ಟಿಟ್ಯೂಷನ್ನ ಇನ್ನೊಂದು ಇನ್ಸ್ಟಿಟ್ಯೂಷನ್ನ ಮಾಸ್ಟ್ರು ನನ್ನ ತಂದೆ. ಅವರ ಮಗನಿಗೆ ನನಗೆ ಸೈನ್ಸ್ ಕೊಡಬೇಕು ಅಂತೇಳಿ ನನ್ನ ತಂದೆ ಅವನಿಗೆ PCMB ಕೊಡಬೇಕು ಅಂತ. ಅಷ್ಟು ಕಮ್ಮಿ ಮಾರ್ಕ್ನವರಿಗೆ PCMB ಹೇಗೆ ಕೊಡೋದು ಅನ್ನುವಂಥ ಒಂದು ಜಿಜ್ಞಾಸೆ ಬಂತು. ಆಗ ಈ ಸೈನ್ಸ್ ಇದ್ದು HOD ಪ್ರೊಫೆಸರ್ ರಾಧಾಕೃಷ್ಣ ಅಂತ ಇದ್ದರು, ಈಗ ಇಲ್ಲ, ಅವರು ತೀರ್ಕೊಂಡಿದ್ದಾರೆ. ಇಂಟರ್ವ್ಯೂ ಮಾಡುವಾಗ ಸೈನ್ಸ್ ಅವರು ಬಂದಿದ್ದರು. ಪ್ರಭಾಕರ್ರು ಪ್ರಿನ್ಸಿಪಾಲ್ರು ಮಾಸ್ಟರ್ ಮಗ ಅವನಿಗೆ ಸೈನ್ಸ್ ಸಬ್ಜೆಕ್ಟ್ ಕೊಡಬೇಕು ಅಂತ. ಇವರು ಒಪ್ಪೋದಿಲ್ಲ, ರಾಧಾಕೃಷ್ಣರು ಒಪ್ಪೋದಿಲ್ಲ. 42% ತೆಗೆದವನಿಗೆ ಸೈನ್ಸ್ ಕೊಡಲಿಕ್ಕೆ ಆಗೋದಿಲ್ಲ, ಅವನಿಗೆ ಅದನ್ನು ಪಾಸ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ವೇಸ್ಟ್ ಆಗ್ತದೆ ಅಂತೇಳಿ ಅವರ ವಾದ. ಕೊನೆಗೂ ಪ್ರಿನ್ಸಿಪಾಲ್ಗೆ ತಂದೆಯನ್ನು ಬಿಡಲಿಕ್ಕೆ ಉಪಾಯ ಇಲ್ಲ. ಅಲ್ಲದಲ್ಲದೆ ಕ್ಷೇತ್ರಕ್ಕೆ ಕೂಡ ತಂದೆಗೂ ಸಂಬಂಧ ಇತ್ತು. ಹಾಗೆ ಕೊನೆಗೆ ಕೊಟ್ಟರು, ಸೈನ್ಸ್ PCMB ಕೊಟ್ಟು ಇವರು ರಾಧಾಕೃಷ್ಣ ಫಿಸಿಕ್ಸ್ ಲೆಕ್ಚರರ್. ಕ್ಲಾಸ್ನಲ್ಲಿ ಬಂದು ಪ್ರತಿ ದಿವಸ ನನ್ನ ಹತ್ರ ಕ್ವಶನ್ ಕೇಳೋರು. ನಾನು ಒಮ್ಮೆಲೆ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮು, ನನಗೆ ಅರ್ಥ ಕೂಡ ಆಗ್ತಿರಲಿಲ್ಲ. ಭಾಳಷ್ಟು ಅವರು ಹೇಳಿದಾಗೆ ಕಷ್ಟನೇ ಆಗ್ತಿತ್ತು. ಅವರು ಬೇಕು ಅಂತ ಕೇಳ್ತಿದ್ರೆ ಏನು ಅಂತೂ ನನ್ನನ್ನು ಸರಿ ಮಾಡಬೇಕು ಅಂತ ಅವ್ರ ಉದ್ದೇಶ ಇದ್ದಿರ್ಬೋದು. ಕ್ವಶನ್ ಕೇಳೋದು, ನನಗೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ. ಅವರು ಹೇಳ್ತಾರೆ, ನನಗೆ ಈಗಲೂ ನೆನಪಿದೆ, ಕೆಲವರೆಲ್ಲ ಮನೆಯವರ ಒತ್ತಾಯಕ್ಕೆ ಬಂದು ಇಲ್ಲಿ ಸೈನ್ಸ್ ತಗೊಳ್ಳೋದು ನಮ್ಮ ತಲೆ ತಿನ್ನೋದು ಅಂತ ಅವರು ಯಾವಾಗಲೂ ಡೈಲಾಗ್ ಹೊಡೆಯೋರು. ಈಗಲೂ ನೆನಪಿದೆ ನನಗೆ. ಕೊನೆಗೂ ಮಾತ್ರ ನಾನು ಪಿ ಯು ಸಿಯಲ್ಲಿ ಮಾತ್ರ ನಮ್ಮ ಅಜ್ಜನ ಮನೆಯಿಂದ ಬರ್ತಾ ಇರಲಿಲ್ಲ. PUCಗೆ ನನಗೆ ಸಿದ್ಧವನ ಗುರುಕುಲ ಅಂತ ಉಜಿರೆಯಲ್ಲಿ ಧರ್ಮಸ್ಥಳದ ಹಾಸ್ಟೆಲ್, ಫ್ರೀ ಹಾಸ್ಟೆಲ್ ಅದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಫ್ರೀ ಸೀಟ್ ಕೊಡುವಂಥದ್ದು, ಫ್ರೀ ಕಲಿಯೋದು. ಅಲ್ಲಿಗೆ ನನ್ನನ್ನು ಹಾಕಿದರು. ಆದರೆ ಅದೃಷ್ಟವಶಾತ್ ಏನಾಯಿತು, ನಾನು PUC ಮಾತ್ರ PCMB ಆದರೂ ಫಸ್ಟ್ ಅಟೆಂಪ್ಟಲ್ಲಿ 2 ಕ್ಲಾಸ್ ಪಾಸ್ ಮಾಡಿದೆ. PUC ಪಾಸ್ ಮಾಡಿಬಿಟ್ಟೆ ಹೇಗೋ. PUC ಪಾಸ್ ಮಾಡಿ ನನ್ನನ್ನು ಅದಕ್ಕಿಂತ ಹಿಂದೆ PUCಗೆ ನನಗೆ LOCSಗೆ ಹಾಕಬೇಕು ಅಂತ ಅವ್ರದ್ದು ತಂದೆಗೆ ಮನಸ್ಸಿತ್ತು. SLC ಆಗಿ LOCSಗೆ ಹಾಕಬೇಕು ಅಂತ. ನಾನು SLCಲಿ ಫೇಲ್ ಆಗಿಬಿಟ್ನಾ, ಇನ್ನು LOCSಗೆ ಹೋಗೋ ಪ್ರಶ್ನೆ ಇಲ್ಲ, ಅಲ್ಲಿ ಉಳಿದೋಯ್ತು. ಹಾಗೆ ಮತ್ತು STM ಅಲ್ಲಿ ಬಂದು PUC ಪಾಸ್ ಮಾಡಿದೆ. PUC ಪಾಸ್ ಮಾಡಿದ ಮೇಲೆ ನನಗೆ ಮೆಡಿಕಲ್ ಸೀಟ್ ಸಿಗೋದು 45% ಎಗ್ರಿಗೇಟ್ ಬೇಕಾಗ. 45% ಎಗ್ರಿಗೇಟ್ ಇದ್ದರೆ ಇದಕ್ಕೆ ಟೆಕ್ನಿಕಲ್ ಕೋರ್ಸಿಗೆಲ್ಲ ಅಪ್ಲೈ ಮಾಡಲಿಕ್ಕೆ ಅವಕಾಶ ಇತ್ತು. ಹಾಗೆ ಮೆಡಿಕಲ್ ಅಂತೂ ಸಿಗೋದಿಲ್ಲ ಅಂತ ಗ್ಯಾರಂಟಿ. ಅಗ್ರಿಕಲ್ಚರ್ BSc ಮತ್ತು ಇದು ವೆಟರ್ನರಿ ಹೀಗೆ ನಾನು ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದಾಗ ನನಗೆ ಇಂಟರ್ವ್ಯೂ ಬಂತು ಹೆಬ್ಬಾಳದಿಂದ. ಹೆಬ್ಬಾಳ ಇದು ಅಗ್ರಿಕಲ್ಚರ್ ಕಾಲೇಜ್, ನಾನು ಹಾಕಿದ್ದು ಅದಕ್ಕೆ ವೆಟರ್ನರಿ ಸೈನ್ಸಿಗೆ. ಇಂಟರ್ವ್ಯೂ ಬಂತು. ಇಂಟರ್ವ್ಯೂ ಕಾರ್ಡ್ನಲ್ಲಿ ಕೆಂಪು ಶಾಯಲ್ಲಿ ಬರೆದಿದ್ದರು. ಅಂದರೆ ನಾನು ಮಾರ್ಕ್ಸ್ ಕಾರ್ಡಲ್ಲಿ ಅಟ್ಯಾಚ್ ಮಾಡಿರಲಿಲ್ಲ. ಮಾರ್ಕ್ಸ್ ಕಾರ್ಡ್ ಅಟ್ಯಾಚ್ ಮಾಡ್ತಿದ್ರೆ ನನಗೆ ಇಂಟ್ರಿ ಕಾರ್ಡೇ ಬರ್ತಿರಲಿಲ್ಲ. ಅವರಿಗೆ 45 ಅಗ್ರಿಗೇಟ್ ಇಲ್ಲೋ ಅಲ್ಲಿ ಬರೆದಿದ್ದರು, ಇಫ್ ಯು ಆರ್ ಓನ್ಲಿ ಸೆಕ್ಯೂರ್ಡ್ 45% ಯು ಕ್ಯಾನ್ ಅಟೆಂಡ್ ದಿ ಇಂಟರ್ವ್ಯೂ ಅಂತೇಳಿ ಕೆಂಪು ಶಾಯಲ್ಲಿ ಬರೆದಿದ್ರು. ನನಗೆ 45%ಗೆ 3 ಮಾರ್ಕು ಕಮ್ಮಿ, 3 ಮಾರ್ಕು ಡಿಫರೆನ್ಸ್. 45% ನಂದು 44.9 ಎಷ್ಟು ಬರ್ತದೆ, 45 ಬರೋದಿಲ್ಲ. ಅದಿದ್ದರೆ ಮಾತ್ರ ಇಂಟ್ರಿಗೆ ಬಾ ಅಂತಿತ್ತು. ಆದರೂ ತಂದೆ ಕರ್ಕೊಂಡೋದ್ರು. ಅವರಿಗೆಲ್ಲ MLAಗಳು ಸ್ವಲ್ಪ ಮಾಸ್ಟ್ರಾದರು, ರಾಜಕೀಯದಲ್ಲಿ ಇದ್ದರು ಅವರು. AG ಕೋಡ್ಗಿ ಆಗ ಅವರು MLA ಆಗಿದ್ದರು, AG ಕೋಡ್ಗಿ ನಮ್ಮ ಕುಂದಾಪುರದವರು.
ಅಲ್ಲಿಗೆ ಕರ್ಕೊಂಡು ಅಲ್ಲಿ ಬೆಂಗಳೂರಿಗೆ ಹೋದ್ವಿ. ಅಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಮಾತಾಡಿ ಇಂಟ್ರ್ಯೂಗೆ ಹೋಯಿತು. ಇಂಟ್ರ್ಯೂಗೆ ಹೋಗುವಾಗ ಎಲ್ಲ ಇಂಟ್ರ್ಯೂ ಕಾರ್ಡನ್ನು ತೊಗೊಂಡ್ರು. ಇಂಟ್ರ್ಯೂ ಕಾರ್ಡ್ ತಗೊಂಡು ನೋಡಿದರೆ ನನ್ನದಲ್ಲಿ ಬರೆದಿತ್ತಲ್ಲ ಮಾಸ್ ಕಾರ್ಡ್ ತೋರಿಸಿದೆ. ನೋಡುವಾಗ 45% 3 ಮಾರ್ಕ್ ಕಡಿಮೆ ಇದೆ. ಇಂಟ್ರ್ಯೂ ತಗೊಳ್ಳೇ ಇಲ್ಲ ಅವರು, ವಾಪಸ್ ಕಳಿಸಿದರು. ಸೊ ಅಲ್ಲಿಂದ ವಾಪಸ್ ಬಂತು. ನಾನು ವಾಪಸ್ ಬಂದ ಮೇಲೆ ಏನು ಮಾಡಿದೆ, ಇನ್ನು ನನಗೆ ಸೈನ್ಸ್ ಬೇಡ ಅಂಥೇಳಿ ಡಿಗ್ರಿಯಲ್ಲಿ BAಗೆ ಸೇರಿಕೊಂಡೆ. BA ಮಾಡೋಣ ಅಂತ BAಗೆ ಸೇರಿಕೊಂಡೆ. ಆಮೇಲೆ 3 ವರ್ಷ ಡಿಗ್ರಿ ಕೋರ್ಸು BAಗೆ ಹೋಯ್ತು. ಆ ಥರ ಟ್ವಿಸ್ಟ್ ಎಲ್ಲ ಅಂದರೆ ಎಜುಕೇಷನ್ ನಾನು ಇದಿರಲಿಲ್ಲ, ಅಷ್ಟೇನು ಹುಷಾರಿರಲಿಲ್ಲ. ನಾನು ವೆರಿ ಆ್ಯಾವ್ರೇಜ್ ಸ್ಟೂಡೆಂಟ್. ಸೊ ಅಷ್ಟಕ್ಕೆ ನನ್ನ ಎಜುಕೇಷನ್ ಅಷ್ಟಕ್ಕೆ ಆಯಿತು. ಒಂದೊಂದು ಸ್ಪಷ್ಟ ಆಯಿತು, ನೀವು ತುಂಬ ಸಣ್ಣ ವಯಸ್ಸಿನಿಂದಲೇ ಪ್ರಭಾವಿ ವ್ಯಕ್ತಿ ನೀವು. ಸ್ವಲ್ಪ ಕನೆಕ್ಷನ್ ಅಂದರೆ ನಮ್ಮ ತಂದೆ ಅವರು ಮಾಸ್ಟರ್ ಆಗಿದ್ದರು. ಅವರು ಸೋಷಿಯಲ್ ಸರ್ವಿಸ್ ಅಂದರೆ ಭಾಳ ಇದರಲ್ಲಿ ಈ ಹಿಂದೆ ಅವರಿಗೆ ಒಬ್ಬ ಗಣ್ಯ ವ್ಯಕ್ತಿ. ಊರಿನಲ್ಲಿ ಏನು ಸಮಸ್ಯೆ ಬಂದರೂ ಪರಿಹಾರ ಮಾಡೋದು ಅವರು, ಮತ್ತು ಎಲ್ರಿಗೂ ಬೇಕಾದವರು. ದೊಡ್ಡ ಸಂಸಾರ, ಅವರು ದೊಡ್ಡವರು ನಮ್ಮಲ್ಲಿ. ಹಾಗೆ ಅವರಿಗೆ ಮಲ್ಲಣ್ಣೆ ಅಂತಲೇ ಹೆಸರು. ಅವರಿಗೆ ತುಳುವಿನಲ್ಲಿ ಮಲ್ಲಣ್ಣೆ, ದೊಡ್ಡಣ್ಣ ಅಂತಲೇ ಹೆಸರು. ಅವ್ರನ್ನೆಲ್ಲರೂ ಒಂದಷ್ಟು ಜನ ತಮ್ಮಂದಿರು, ಕಸಿನ್ಗಳು. ಹಾಗೆ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್, ಮತ್ತು ಅಷ್ಟೇ ಹೈಲಿ ಇಂಟೆಲಿಜೆಂಟ್ ಅವರು. ಭಾಳ ಇದ್ದರು, ಎಂಟರ್ಪ್ರೈಸಿಂಗ್. ಎಲ್ಲ ಊರಿನಲ್ಲೆಲ್ಲ ಭಾಳ ಚೆನ್ನಾಗಿತ್ತು. ಹಾಗೆ ನಮಗೆ ಸ್ವಲ್ಪ ಕಾಂಟ್ಯಾಕ್ಟ್ ಜಾಸ್ತಿ ಆಯಿತು. ಓಕೆ, ಸೊ ನೆನಪಿನ ಬುದ್ಧಿಯಿಂದ ಒಂದೊಂದೇ ವಿಷಯಗಳನ್ನು ತೆಗಿತಾ ಇದ್ದಾರೆ ನಮ್ಮ ಹರೀಶ್ ಕುಮಾರ್ ಅವರು. ಇನ್ನಷ್ಟು ಕೇಳೋದಕ್ಕಿದೆ, ಹಲವಾರು ಪ್ರಶ್ನೆಗಳಿಗೆ ಒಂದು ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕಿದೆ. ಅದಕ್ಕಿಂತ ಮುಂಚೆ ತೆಗೆದುಕೊಳ್ಳೋಣ ಒಂದು ಸಣ್ಣ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಪಂದನ ಚಾನೆಲ್, ಹಾಗೂ ಈ ಕಾರ್ಯಕ್ರಮದ ಹೆಸರು ಮೈ ಆಟೋಗ್ರಾಫ್ ವಿತ್ RJ Errol. ಅಂಡ್ ಇವತ್ತಿನ ಅತಿಥಿ MLC ಹರೀಶ್ ಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸೊ PCMA ತೆಗೆದುಕೊಂಡು, PUCಯಲ್ಲಿ ಸೈನ್ಸ್ ತೆಗೆದುಕೊಂಡು, ನಂತರ ಡಿಗ್ರಿಯಲ್ಲಿ BA ಮಾಡಿಕೊಂಡು ಫೈನಲಿ ಇವಾಗ ಹ್ಯಾಂಡ್ಸಮ್ ಯಂಗ್ ಬಾಯ್ ಆಗಿದ್ದೀರಾ ಹರೀಶ್. ಇವಾಗ ಕಾಲೇಜ್ ಮುಗಿತು, ಕಾಲೇಜಿನ ಲಾಸ್ಟ್ ಡೇ ನೆನಪಿದೆಯಾ? ಆ ಟೈಮಲ್ಲಿ ಸ್ವಲ್ಪ ಆಟೋಗ್ರಾಫ್ ಎಲ್ಲ ಜಾಸ್ತಿ ಇತ್ತು. ಈ ಬುಕ್ಕಲ್ಲೆಲ್ಲ ಆಟೋಗ್ರಾಫ್ ಬರೆದಿದ್ದು ನೀವು ಬರ್ದಿರ್ಬೋದು ಅಥವಾ ಬೇರೆ ಕೊಟ್ಟಿರ್ಬೋದು, ಚಿತ್ರ ಎಲ್ಲ ಹಾಕೊಂಡು. ನೆನಪಿದೆಯಾ ದಿನ? ನಾನು ನೆನಪಿದೆ. ನಮ್ಮಲ್ಲಿ ಆಟೋಗ್ರಾಫ್ ಅಂತ ಹೇಳಿದರೆ ಹೈಸ್ಕೂಲ್ನಲ್ಲಿ ಜೋರಿತ್ತು. ಹೈಸ್ಕೂಲ್ SLCಯಲ್ಲಿ ಅದು ಭಾಳಷ್ಟು ಒಂದು ಸಣ್ಣ ಕಲರ್ಡ್ ಬುಕ್ಕು, ಅದರಲ್ಲಿ ಒಂದಿಷ್ಟು ದಪ್ಪ, ಅದರಲ್ಲೆಲ್ಲ ಪೇಜ್ಗಳು ಕಲರ್ ಪೇಜ್, ಅದರಲ್ಲಿ ಎಲ್ಲಿಗೆ ಆಟೋಗ್ರಾಫ್ ಬರೆಯುವಂಥದ್ದು. ಅದು SLCಯಲ್ಲಿ ಭಾರಿ ಜೋರಿತ್ತು. ಡಿಗ್ರಿಯಲ್ಲಿ ಸಹ ಇತ್ತು, ಇರಲಿಲ್ಲ ಅಂತಲ್ಲ. ಡಿಗ್ರಿಯಲ್ಲಿ ನಾನು ಫೈನಲ್ ಇಯರಲ್ಲಿ ಏನಾಯಿತು ಅಂತ ಹೇಳಿದರೆ, ನಾನು ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಕೊನೆಯ ಭಾಗದಲ್ಲಿ ಇರುವಾಗ ನನ್ನ ತಂದೆ ತೀರ್ಕೊಂಡ್ರು. 1977. ನಾನಾಗ ಸೆಕೆಂಡ್ ಇಯರ್ BA. ಆ ನಂತರ ನಾನು ಸ್ವಲ್ಪ ಮತ್ತೆ ಕೂಡ ಡಲ್ ಆಗುವಂಥ ಸಮಯ ಬಂತು. ಹಾಗೆ ಫೈನಲ್ ಇಯರ್ ಸಹ ಅಷ್ಟೇ ಆ್ಯಾವ್ರೇಜ್ ಆಗಿ ಹೋಗ್ತಾಯಿತ್ತು. ಆಟೋಗ್ರಾಫ್ ಎಲ್ಲ ಇತ್ತು, ಬಟ್ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಕಮ್ಮಿ ಆಯಿತು. ಅಂದರೆ ಸ್ವಲ್ಪ ಮನೆ ಕಡೆ ಕೂಡ ಸ್ವಲ್ಪ ಸಮಸ್ಯೆ ಇತ್ತು. ಅಂದರೆ ನಾವು ಫ್ಯಾಮಿಲಿ ಹೌಸಲ್ಲಿದ್ದದ್ದು, ನಮ್ಮ ಕುಟುಂಬದ ಮನೆ. ನಾನು ಮಾತ್ರ ಇಲ್ಲಿ ನಮ್ಮ ಅಜ್ಜನ ಮನೆಯಿಂದ, ನಾನು ಹೇಳಿದೆಲ್ಲ ಉಜಿರೆಯಲ್ಲಿ ಹೈಸ್ಕೂಲಿಗೆ ಹೋಗ್ತಾಯಿದ್ದೆ. PUC 2 ವರ್ಷ ಮಾತ್ರ ನಾನು ಅಲ್ಲಿ ಇರಲಿಲ್ಲ. ಮತ್ತು ಡಿಗ್ರಿಗೆ ಮತ್ತೆ ನನ್ನ ಅಜ್ಜ ಮನೆಗೆ ಬಂದೆ, ಅಲ್ಲಿಂದಲೇ ಕಾಲೇಜಿಗೆ ಬರ್ತಾಯಿದ್ದೆ. ಸೊ ಹಾಗೆ ಫೈನಲ್ ಇಯರ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕೂಡ. ಈ ಕಾಲೇಜು ಇತ್ತು, ಬಟ್ ಕಮ್ಮಿ ಆದರೂ ಸ್ವಲ್ಪ ಮಕ್ಕಳದ್ದು ಗಲಾಟೆ ಎಲ್ಲ ಆಯಿತು. ಕಾಲೇಜ್ ಡೇ ಅಲ್ಲೆಲ್ಲ ಇರುವಾಗ ಮತ್ತು ರಾತ್ರಿ ನನ್ನನ್ನು ಅವರ ಅಜ್ಜನ ಮಗ ಡಾಕ್ಟ್ರು ಇದ್ದರು, ಜಗನ್ನಾಥ್ ಅಂತ. ನಾನು ಭಾಳ ಕೇರ್ಟೇಕರ್ ಮತ್ತು ನನ್ನ ಆತ್ಮೀಯರು. ಅವರು ರಾತ್ರಿ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದರು. ಸ್ಕೂಲ್ ಡೇ, ಕಾಲೇಜ್ ಡೇ ಫುಲ್ಲು ಇರಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಗಲಾಟೆ ಎಲ್ಲ ಆಗುವಂಥ ಪರಿಸ್ಥಿತಿ. ಮತ್ತು ಹಾಗೆ ಫೈನಲ್ ಇಯರ್ನಲ್ಲಿ ಅಂತೂ ಅಷ್ಟೊಂದು ಕಾಲೇಜ್ ಡೇಸನ್ನು ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಒಂದು ಪರಿಸ್ಥಿತಿ ಬಂತಾಗ.
ಮನೆಯಲ್ಲಿ ನಾವು ಫ್ಯಾಮಿಲಿ ಹೌಸು. ನಮ್ಮ ತಾಯಿ 77, ಒಂದು 40-45 ವರ್ಷ ಹಿಂದೆ. ಆಗ ಸ್ವಲ್ಪ ಈ ಫ್ಯಾಮಿಲಿದ್ದೆಲ್ಲ ಆಗ ಕೂಡ ಇತ್ತು, ಈಗೆಲ್ಲ ಅದೆಲ್ಲ ಇಲ್ಲ. ಗಂಡ ತೀರ್ಕೊಂಡ್ರೆ ಹೆಂಡತಿಯನ್ನು ಮನೆ ಕಳಿಸುವಂಥದ್ದು ಅಂಥದ್ದೆಲ್ಲ ಇತ್ತು. ಬಟ್ ದೊಡ್ಡ ಫ್ಯಾಮಿಲಿ. ನಮ್ಮ ತಾಯಿಗೆ ಅಲ್ಲಿ ಸೂಟ್ ಆಗಲಿಲ್ಲ ಅಂತ ಹೇಳಿದರೆ, ಈ ಸಣ್ಣ ಸಣ್ಣ ಮಾತುಗಳೆಲ್ಲ ಬಂದದ್ದು ನಾವು ಭಾರಿ ಸೀರಿಯಸ್ ಆಗಿ ತಗೊಂಡಿದ್ರು. ಮತ್ತು ನಾವು ಬೇರೆ ನಮ್ಮ ತಂದೆ ಪರ್ಚೇಸ್ ಮಾಡಿದ ಒಂದು ಸಣ್ಣ ಪ್ರಾಪರ್ಟಿ ಇತ್ತು ಅಲ್ಲಿ ಹತ್ತಿರದಲ್ಲಿ. ಅಲ್ಲಿ ಒಂದು ಸಣ್ಣ ಮನೆ ಕಟ್ಟಿ ನಾವು ಮತ್ತೆ ಅಲ್ಲಿಗೆ ಶಿಫ್ಟ್ ಆದ್ವಿ. ಫೈನಲ್ ಇಯರ್ಲಿ ಇರುವಾಗಲೇ, ಕಾಲೇಜ್ ಡೇಸಲ್ಲಿ ಅಲ್ಲಿಗೆ ಶಿಫ್ಟ್ ಆಗುವಂತ ಆಯಿತು. ಸೊ ಫೈನಲ್ ಇಯರ್ ನಮಗೆ ಅಷ್ಟು ಈ ಕಾಲೇಜಿನಲ್ಲಿ ಬಹಳಷ್ಟು ಎಂಜಾಯ್ ಮಾಡುವಂಥ ಸಮಯವನ್ನು ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಯ್ತು ಅದು. ಏನೋ ನಾವು ಬಯಸಿರ್ತೇವೆ, ಅದು ಏನೋ ಆಗಿಬಿಡುತ್ತೆ. ಬಟ್ ಆದರೂ ಕೂಡ ಈ ಪ್ರಶ್ನೆ ನಾನು ಪ್ರಿಪೇರ್ ಮಾಡಿದ್ದೆ, ಬಟ್ ನೀವು ಲಾಸ್ಟ್ ಲೈನ್ ಕೇಳಿಕೊಂಡು ಕೇಳುವುದಾ ಬಿಡುವ ಅಂತ ಅನಿಸ್ತಾ ಇದೆ ನನಗೆ. ಅಫ್ಕೋರ್ಸ್ 77 ಅಲ್ಲ ಕಾಲೇಜ್ 1977 ಅಲ್ಲ, ಫಾದರ್ ಡೆತ್ ಆಗಿದ್ದು 77 ಅಲ್ಲಿ. ಕಾಲೇಜ್ 75, 76, 77, 78 ಆ ಇರೋದಲ್ಲಿ ಇಲ್ಲ. ಕಾಲೇಜ್ ವರ್ಷ ನಂದು 79 ಅಲ್ಲಿ ನಂದು ಡಿಗ್ರಿ ಆಯಿತು. ಡಿಗ್ರಿ ಆಗಿತ್ತು 79 ಅಲ್ಲಿ ಡಿಗ್ರಿ ಆಯಿತು. ಸೊ ಆ ಟೈಮಲ್ಲಿ ಸ್ವಲ್ಪ ರಾಜೇಶ್ ಖನ್ನಾ, ವಿನೋದ್ ಖನ್ನಾ, ಅಮಿತಾಬ್ ಬಚ್ಚನ್, ಭಾರಿ ಧರ್ಮೇಂದ್ರ ಫೇಮಸ್ ಟೈಮ್. ಹೇಮಾ ಮಾಲಿನಿ, ರಾಜೇಶ್ ಖನ್ನಾ ಎಲ್ಲ ಜೊತೆಗೆ ಪರ್ವೀನ್ ಬಾಬಿ, ಝೀನತ್ ಅಮಾನ್, ಹೇಮಾ ಮಾಲಿನಿ, ಫೇಮಸ್ ಟೈಮ್. ಹೌದು, ಕಾಲೇಜಿನಲ್ಲಿ ಅವ್ರು ಯಾರು ಇರಲಿಲ್ಲ, ಸಿನಿಮಾದಲ್ಲಿ ಮಾತ್ರ ಇದ್ದದ್ದು. ನೀವು ಯಾವ ಹೀರೋನ ಕಾಪಿ ಮಾಡ್ತಿದ್ದೀರಿ? ಇಲ್ಲ, ನಾನು ಕಾಪಿ ಮಾಡುವಂಥದ್ದು ಏನಿರಲಿಲ್ಲ, ಬಟ್ ಫಿಲ್ಮ್ ನೋಡ್ತಾ ಇದ್ದೆ. ಫಿಲ್ಮ್ ಅಲ್ಲಿ ಉಜಿರೆಯಲ್ಲಿ ನಾವು ಕಾಲೇಜು ಸೇರುವಾಗ ಒಂದು ಥಿಯೇಟ್ರ್ ಆಯಿತು, ಸಂಧ್ಯಾ ಥಿಯೇಟ್ರ್ ಅಂತ. ಯಾವ ಈಗ ಉಂಟು? ಈಗ ಅದು ಕ್ಲೋಸ್ ಆಯಿತು. ಉಜಿರೆಯಲ್ಲಿ ಒಂದು ಭಾರತ್ ಟಾಕೀಸ್ ಅಂತ ಇತ್ತು, ಬೆಳ್ತಂಗಡಿಯಲ್ಲಿ. ಆ ಬೆಳ್ತಂಗಡಿ ಟಾಕೀಸೇ ನಮಗೆ ಟಾಕೀಸು. ಆಮೇಲೆ ಉಜಿರೆಯಲ್ಲಿ ಒಂದು ಟಾಕೀಸ್ ಆಯಿತು. ಆಗ ನಮಗೆ ಕಾಲೇಜು ಟೈಮು. ಹಾಗೆ ಪ್ರತಿ ಪಿಕ್ಚರು ಕೂಡ ನಾವು ಮಧ್ಯಾಹ್ನ ಮೇಲೆ ಪಿಕ್ಚರೇ. ಯಾವುದೆಲ್ಲ ನೋಡಿದ್ರಿ? ಈಗ ನೆನಪು ಬರೋದಿಲ್ಲ. ಆಗೆಲ್ಲ ಈ ನಮ್ಮ ಇವರು ರಾಜೇಶ್ ಖನ್ನಾ, ರಿಷಿ ಕಪೂರಿದೊಂದು ಹೊಸ ಬಾಬಿ, ಆ ಫಿಲ್ಮ್ ಎಲ್ಲ ಅದೇ ಟೈಮಲ್ಲಿ ಬಂದದ್ದು. ಅದನ್ನೆಲ್ಲ ತುಂಬ ಸಲ ನೋಡಿದ್ದೇವೆ ನಾವು. ಪ್ರತಿ ದಿವಸ ಮಧ್ಯಾಹ್ನ ಮೇಲೆ ಫಿಲ್ಮ್. ಹೌದು, ಹಾಡಿಗೋಸ್ಕರ ಒಳ್ಳೆ ಫಿಲ್ಮು. ಮತ್ತು ಅಮಿತಾಬ್ ಬಚ್ಚನ್ ಇದ್ದು ಒಳ್ಳೆ ಟೈಮ್ ಅದು. ಕಸ್ಮೇವಾದೆ ಮತ್ತು ಅವ್ರದ್ದೆಲ್ಲ ಒಳ್ಳೊಳ್ಳೆ ಪಿಕ್ಚರ್. ಆಗ ಆನಂದ್ ಅಂತೂ ಅಲ್ಲಿ ಬರುವಂಥ ಯಾವುದೇ ಕನ್ನಡ ಇರಲಿ ಹಿಂದಿ ಇರಲಿ, ಅದು ಬಿಟ್ಟು ಬೇರೆ ಮಲಯಾಳಂ ತಮಿಳೆಲ್ಲ ಬರ್ತಾ ಇರಲಿಲ್ಲ. ಪ್ರತಿ ಪಿಕ್ಚರನ್ನು ಮಾತ್ರ ನೋಡೋದೇ ಬಿಡಲಿಲ್ಲ. ಕೆಲವು ಪಿಕ್ಚರ್ 2-3 ಸಲ ರಿಪೀಟ್ ಆಗ್ತಾಯಿತ್ತಂಥ ಸಂದರ್ಭಗಳು ಕೂಡ ಇತ್ತು. ಅದು ಅಲ್ಲಿ ಥಿಯೇಟ್ರ್ ಆದ್ದರಿಂದ. ಬೆಳ್ತಂಗಡಿ ಆದರೆ ನಮಗೆ ಹೋಗ್ಲಿಕ್ಕೆ ಅಷ್ಟು ಅವಕಾಶ ಆಗ್ತಿರಲಿಲ್ಲ. ಸಿನಿಮಾ ಇತ್ತು, ಮಂಗಳೂರಲ್ಲಿ ಬಂದು ಸಿನಿಮಾ ನೋಡುವಂಥದ್ದು ಇತ್ತು. ಮಂಗಳೂರಲ್ಲಿ ಬಂದರೆ ಇಲ್ಲಿ ಜ್ಯೋತಿ, ರೂಪವಾಣಿ, ಪ್ರಭಾತ್ ಮತ್ತು ಅಮೃತ್, ನಮ್ಮ ಅಲ್ಲಿ ಹೊಸ, ಆಮೇಲೆ ಅದು ಲಾಸ್ಟಿಗೆ ಆದದ್ದು ನಮ್ಮ ಫಳ್ನೀರಲ್ಲಿ ಪ್ಲ್ಯಾಟಿನಮ್. ಅದೆಲ್ಲ ಪ್ರತಿ ಪಿಕ್ಚರ್ ನೋಡುವಂಥದ್ದು ಒಂದು ಹಾಬಿ ಇತ್ತು. ಒಳ್ಳೆಯ ಟೈಮ್ ಅದು. ಅಮಿತಾಬ್ ಬಚ್ಚನ್ ಇರಾ ಸಲೀಂ ಜಾವೇದ್ ಅವರ ಡೈಲಾಗ್ ಬರೀತಾರೆ. ಹೌದು, ಅಮಿತಾಬ್ ಬಚ್ಚನ್ ಇರಾ, ಅಮರ್ ಅಕ್ಬರ್ ಆ್ಯಂಟನಿ, ಕಸ್ಮೇವಾದೆ ಮತ್ತು ಒಳ್ಳೊಳ್ಳೆ ಪಿಕ್ಚರ್ಗಳು. ಆಗ ಈಗ ಪಿಕ್ಚರ್ ನೋಡುವ ಇದು ಇಲ್ಲ, ಅದು ಮರೆತು ಹೋಗಿದೆ. ಆಗ ಈ ರೇಡಿಯೋ ಟಿ ವಿ ಎಲ್ಲ ಇಲ್ಲ. ಆಗ ರೇಡಿಯೋದಲ್ಲಿ ಪ್ರತಿ ಬುಧವಾರ ಅಂತ ಕಾಣುತ್ತೆ, 8 ಗಂಟೆಯಿಂದ 9 ಗಂಟೆವರೆಗೆ ಒಂದು ಬಿನಾಕ ಗೀತ್ಮಾಲ ಅಂತ ಬರ್ತಾಯಿತ್ತು. ಗೊತ್ತಾ ನಿಮಗೆ? ಬಿನಾಕ ಗೀತ್ಮಾಲ ಅಂತ ಒಂದು ಸಿಲೋನ್ ಸ್ಟೇಷನಲ್ಲಿ ಒಂದು ಕಾರ್ಯಕ್ರಮ. ಅದು ಬಿನಾಕ ಗೀತ್ಮಾಲ ಅಂದರೆ ಅದರಲ್ಲಿ ಹಿಂದಿ ಟಾಪ್ ಇದು ಪದ್ಯಗಳು ಒಂದು 16 ಪದ್ಯ ಬರ್ತಿತ್ತು. ಅದು 1 ಗಂಟೆ. 16 ಪದ್ಯದಲ್ಲಿ ಫಸ್ಟಿಗೆ ಪ್ರಾರಂಭ ಆಗುವಂಥದ್ದು ಅದಕ್ಕೆ ಕಮ್ಮಿ ಮಾರ್ಕ್ ಅಂತೂ ಅದಕ್ಕೆ ಎಂಟ್ರ್ ಆಗಿದೆ. ಬಿನಾಕ ಗೀತ್ಮಾಲಕ್ಕೆ ಎಂಟ್ರ್ ಆಗ್ತದೆ. ಅದು ಟಾಪ್ ಯಾವ ಪದ್ಯ ಬರ್ತದೆ ಅಂತ ಹೇಳಿ ಆಗ ಈ ನಾನೊಂದು ಬುಕ್ಕೇ ಮೇಂಟೈನ್ ಮಾಡ್ತಾಯಿದ್ದೆ. ಒಂದು ಬುಕ್ಕಲ್ಲಿ ಪ್ರತಿ ಬುಧವಾರ ಯಾವ್ಯಾವ ರ್ಯಾಂಕಲ್ಲಿ ಯಾವ್ಯಾವ ಪದ್ಯ ಇತ್ತು ಅಂತೇಳಿ ಅದರ R.D. ಬರ್ಮನ್, S.D. ಬರ್ಮನ್, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರೆಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳು. ಯಾರು ಮ್ಯೂಸಿಕ್ ಡೈರೆಕ್ಟ್ರ್, ಅವನು ಒಂದು ಅನೌನ್ಸರ್ ಇದ್ದ, ನನಗೆ ಈಗ ಹೆಸರು ಗೊತ್ತಿಲ್ಲ. ಬಿನಾಕ ಗೀತ್ಮಾಲದ್ದು ಸೂಪರ್, ಒಳ್ಳೆ. ಅದನ್ನು ಅಷ್ಟು ಖುಷಿ ಆಗ್ತಿದ್ದ 1 ಗಂಟೆ ಕಾರ್ಯಕ್ರಮ ನೋಡಲಿಕ್ಕೆ.
ಆ ಕಾರ್ಯಕ್ರಮ ಎಲ್ಲ ಅದರಲ್ಲೆಲ್ಲ ಈ ಅಮಿತಾಬ್ ಬಚ್ಚನ್ ಇದ್ದು ಇವ್ರದ್ದೆಲ್ಲ ಫಿಲ್ಮ್ ಇದ್ದು ಯಾರ್ದು ಟಾಪ್ ಯಾವುದು ಬರ್ತದೆ ಅಂತೇಳಿ ಒಂದು ಇಂಟ್ರೆಸ್ಟ್ ನೋಡಲಿಕ್ಕೆ. ಆ ಕಾಲ ಇತ್ತು, ಈಗ ಅದೆಲ್ಲ. ಓಕೆ, ಆ ಟೈಮಲ್ಲಿ ನೀವು ತುಂಬ ಜನರು ಪಿಕ್ಚರ್ ನೋಡಿದ್ದೀರಾ. ಸೊ ನಿಮಗೆ ಕೆಲವೊಂದು ಡೈಲಾಗ್ ನೆನಪಿರ್ಬೋದು. ನಾನು ಎಂತ ಹೇಳಿದೆ ಅಂದರೆ, ನಿಮ್ಮ ಈ ಲೈಫ್ ಸ್ಟೈಲಿಗೆ ಯಾವ ಡೈಲಾಗ್ ಒಳ್ಳೆ ಸೂಟ್ ಆಗುತ್ತೆ ಸಿನಿಮಾದ? ನಾನು ಆ್ಯಕ್ಚುಲಿ ನನಗೆ ಹಿಂದಿಯಲ್ಲಿ ವೆರಿ ಪುವರ್ ನಾನು. ನನಗೆ ಅದು ಡಯಲಾಗ್ ಅಥವಾ ಕಾನ್ವರ್ಸೇಷನ್ ಯಾವುದೂ ಅರ್ಥ ಆಗ್ತಿರಲಿಲ್ಲ ನೋಡಲಿಕ್ಕೆ ಹೋದರೆ. ಸಿನಿಮಾ ನೋಡೋದು ಹುಚ್ಚು, ಸಿನಿಮಾ ನೋಡೋದು ಅಂತೂ ಅಲ್ಲಿ ಉಜಿರೆಗೆ ಬಂದ ಯಾವ ಫಿಲ್ಮೇ ಆಗಲಿ ಅದನ್ನು ನೋಡೋದು. ಬಟ್ ಕನ್ನಡ ಎಲ್ಲ ಇಂಟ್ರೆಸ್ಟಿಂಗ್, ಒಳ್ಳೊಳ್ಳೆ ಕನ್ನಡ ಪಿಕ್ಚರ್ಸ್. ಆಗ ರಾಜ್ಕುಮಾರಿದ್ದು ಆ 2 ಕನಸು ಮತ್ತು ಅಂಥದ್ದೆಲ್ಲ ಒಳ್ಳೊಳ್ಳೆ ಪಿಕ್ಚರ್ಗಳು ರಾಜ್ಕುಮಾರಿದ್ದೆಲ್ಲ ಬರ್ತಾಯಿತ್ತು. ಹಾಗೆ ಸಿನಿಮಾ ನೋಡೋದು. ಬಟ್ ಅದನ್ನು ನನಗೆ ಆ ಬಿನಾಕ ಗಿತ್ಮಾಲದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹೊರತು ಈ ಸಿನಿಮಾದ ಡೈಲಾಗ್ಸು ಅದು ಅಥವಾ ನೆನ್ಪಿಟ್ಕೊಳ್ಳೋದು ಸ್ಟೋರಿ ಅದೆಲ್ಲ ಯಾವುದು ಏನಿಲ್ಲ. ಸುಮ್ಮನೆ ಸಿನಿಮಾ ನೋಡೋದು, ಎಂಜಾಯ್ ಸಂತೋಷ ಖುಷಿ ಪಡೋದು ಅಷ್ಟೇ. ಬೇರೆ ಎಷ್ಟು ಕಾಸ್ಟ್ ಇತ್ತು ಆಗ? ನಾನು ಫಸ್ಟ್ ಸಿನಿಮಾ ನೋಡುವಾಗ ಬಹುಶಃ ಬೆಳ್ತಂಗಡಿಯಲ್ಲಿ ಫಸ್ಟ್ ನೋಡುವಾಗ 50 ಪೈಸೆ ಏನೋ ಇತ್ತು. ಉಜಿರೆಯಲ್ಲಿ ಬಂದಮೇಲೆ ಒಂದು ರೂಪಾಯಿ 1.5 ರೂಪಾಯಿ ಇದ್ದಿರ್ಬೋದು, ಅಥವಾ 2 ರೂಪಾಯಿ ಇದ್ದಿರ್ಬೋದು. ಮತ್ತೆ ಇದಕ್ಕಿಂತ ಜಾಸ್ತಿ ಇರಲಿಲ್ಲ ಅಷ್ಟೇ. ನಾನು ಕೇಳ್ತೇನೆ, ಇದೊಂದು ಸ್ವಲ್ಪ ಲೈಟ್ ಹಾರ್ಟಿಂದ ಕೇಳಿಕೊಂಡು ಲೈಟ್ ಹಾರ್ಟಿಂದ ಉತ್ತರ ಕೊಡಿ. ನಿಮ್ಮ ಕಾಲೇಜ್ ದಿನಗಳಲ್ಲಿ ಏನಾದರೂ ಪತ್ರ ಬರೆದಿದೆಯಾ? ಯಾರಿಗಾದರೂ ಪತ್ರ ಬರೆದದ್ದು ಅಥವಾ ಪತ್ರವನ್ನು ಪಾಸ್ ಮಾಡಿದ್ದು ಏನಾದರೂ ಇದೆಯಾ? ಇಲ್ಲ, ಅಂತ ಸಂದರ್ಭವಿಲ್ಲ. ಬಟ್ ನನಗೆ ಫ್ರೆಂಡ್ಸೇ ಕಡಿಮೆ, ಹುಡುಗರೇ ಫ್ರೆಂಡ್ಸ್ ಕಮ್ಮಿ. ಮತ್ತು ನಮ್ಮ ಕಾಲ ಹುಡುಗಿಯರ ಹತ್ರ ಮಾತಾಡಲಿಕ್ಕೂ ಸಾಧ್ಯ ಇಲ್ಲ. ಹುಡುಗಿಯರ ಹತ್ರ ಮಾತಾಡುವ ಕಾಲನೇ ಅಲ್ಲ ಅದು. ಹುಡುಗರ ಹತ್ರ ಮಾತಾಡುವ ಒಂದು ಪರಿಪಾಠ. ಇಡೀ ನಾನು ಹೈಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ನೋಡಿದರೆ ಲವ್ವರ್ಸ್ ಅಂತಿದ್ರೆ ಒಂದು 2-3 ಜನ ಇದ್ದರೆ ಏನೋ. ಆ ಕಾಲ 75 to 79 ನಾನು ನೋಡಿದರೆ ಕಾಲೇಜ್ನಲ್ಲಿ ವೆರಿ ರೇರ್. ಒಂದು 2-3 ಜನ ಹುಡುಗಿಯರ ಹತ್ರ ಮಾತಾಡೋರು ಇದ್ದರೆ ಏನೋ. ನಾವಂತೂ ಮಾತಾಡಿದ್ದು ನನಗೆ ನೆನಪು ಇಲ್ಲ. ಏನಾದರೂ ಈಗ ಕ್ಲಾಸ್ನಲ್ಲಿ ಏನಾದರೂ ಮಾತಾಡಿರ್ಬೋದೇ ಹೊರತು. ಬಟ್ ಎಕ್ಸ್ಟ್ರಾ ಅಫೇರ್ಸ್ ಅಂಥದ್ದು ಬಹಳ ಕಡಿಮೆ. ಇಲ್ಲ ಅಂತ ಹೇಳ್ಬೋದು ಬಹುಶಃ. ಇಲ್ಲ ಆ ಕಾಲದಲ್ಲಿ. ಅಚ್ಚುಮೆಚ್ಚಿನ ಸಿನಿಮಾ ನಾಯಕಿ? ನನಗೆ ಆಗ ಮಂಜುಳಾ ಮತ್ತು ರಾಜ್ಕುಮಾರ್ ಇದಿತ್ತು. ಮಂಜುಳಾ ಒಬ್ಬ ಒಳ್ಳೆ ಆ್ಯಕ್ಟ್ರ್ ಆಗ. ಮತ್ತು ಅವರು ಸುಸೈಡನ್ನು ಮಾಡ್ಕೊಂಡು ಇದು ಎಕ್ಸ್ಪೈರ್ ಆದರೆ ತಿಳ್ಕೊಂಡು. ಸೊರವ ಹರೀಶ್ ಕುಮಾರ್ ಅವರು ಸ್ವಲ್ಪ ಕಾಲೇಜ್ ದಿನಗಳ ಒಂದು ನೆನಪಿನ ಬುತ್ತಿಯಿಂದ ತುಂಬ ಅನೇಕ ವಿಚಾರಗಳನ್ನು ಹೊರತಂದರು. ಥಿಯೇಟರ್ ಲೈಫ್ ಆಗಿರ್ಬೋದು, ಕಾಲೇಜ್ ಲೈಫ್ ಆಗಿರ್ಬೋದು. ಮತ್ತು ಅವರು ಜಾಸ್ತಿ ಕೂಡ ಆಡ್ತಿರ್ಲಿಲ್ಲ ಅಂತ ಕೂಡ ಹೇಳಿದರು. ಇನ್ನಷ್ಟು ಮಾತಾಡೋಣ ಮತ್ತು ಹರೀಶ್ ಕುಮಾರ್ ಅವರ ನೆನಪಿನಿಂದ ಇನ್ನಷ್ಟು ಕೆಲವೊಂದು ವಿಚಾರಗಳನ್ನು ಕೆದಕಿ ತೆಗೆಯೋಣ. ಇವರು ಸಿನಿಮಾದ ಬಹಳ ದೊಡ್ಡ ಪ್ರೇಮಿ ಅಂತ ಹೇಳಿದರು. ಕೊನೆಗೆ ನಾನೊಂದು ಸಿನಿಮಾಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನೇ ಕೇಳ್ತೇನೆ. ಅದೇನು ಅದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ತೆಗೆದುಕೊಳ್ಳೋಣ ಒಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಪಂದನ ಚಾನಲ್. ಈ ಕಾರ್ಯಕ್ರಮದ ಹೆಸರು ಮೈ ಆಟೋಗ್ರಾಫ್ ವಿತ್ ಆರ್ಜೆ ಎರಲ್ ಆ್ಯಂಡ್ ನನ್ನ ಜೊತೆ ಇದ್ದಾರೆ MLC ಹರೀಶ್ ಕುಮಾರ್ ಅವರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹರೀಶ್ ಅಣ್ಣ, ಕಾಲೇಜ್ ಆಯಿತು, ಮುಗೀತು, ಆಟೋಗ್ರಾಫ್ ಎಲ್ಲ ಬರೆದ್ರಿ, ಹೊರಗೆ ಬಂದ್ರಿ. ನೀವು ಶುರು ಮಾಡಿದ ಅಥವಾ ಶುರು ಮಾಡಲು ಪ್ರಯತ್ನಿಸಿದ ಪ್ರಥಮ ಜಾಬ್ ಯಾವುದು? ಕಾಲೇಜು ನಮ್ಗೆ ಏನಾಯ್ತು ಅಂತ ಹೇಳಿದರೆ, ಕಾಲೇಜಿನಲ್ಲಿ ಇರುವಾಗಲೇ ಪೊಲಿಟಿಕ್ಸ್ಗೆ ಎಂಟರ್ ಆಗುವಂಥ ಪರಿಸ್ಥಿತಿ ಬಂತು. 78 ಅಸೆಂಬ್ಲಿ ಎಲೆಕ್ಷನ್ ಬಂತು. ಆ್ಯಕ್ಚುಲಿ ನನ್ನ ಫಾದರ್ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಪೊಲಿಟಿಕ್ಸ್. ಅವರಿಗೆ 78 ಬರುವಂಥ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಪ್ರಿಪೇರ್ ಆಗಿದ್ದರು. ಮಾಸ್ಟರ್ ಕೆಲಸಕ್ಕೆ ರಾಜೀನಾಮೆ ಕೂಡ ಕೊಟ್ಟಿದ್ದರು. ಅವರು ಸೆಪ್ಟೆಂಬರಲ್ಲಿ ಡೆತ್ ಆಗಿದ್ದು, ಮಾರ್ಚಲ್ಲಿ ಇಲೆಕ್ಷನ್. ಸೊ ಹೋಯಿತು. ಸೊ ಅಲ್ಲಿ ನಮ್ಮಲ್ಲಿ ನಾನಾಗ ಫೈನಲ್ ಇಯರ್ ಗಂಗಾಧರ ಗೌಡ ಅಂತ ಎಕ್ಸ್ ಮಿನಿಸ್ಟರ್ ಅವರು ಈಗ ಸಹ ಇದ್ದಾರೆ. ಪ್ರಸನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿಕೊಂಡು ಇದ್ದಾರೆ. ಅವರು 78 ಫಸ್ಟಿಗೆ ಎಲೆಕ್ಷನ್ ನಿಂತರು.
ಆಗ ನಮಗೆ ಅಲ್ಲಿ ಇದು ತಂದೆ ತೀರುವ ಸಂದರ್ಭ ಬೆಳ್ತಂಗಡಿ ತಾಲೂಕಲ್ಲಿ ನಮಗೆ ಎಕ್ಸೈಸ್ ಕಾಂಟ್ರಾಕ್ಟ್ ಇತ್ತು. ಅವರು ಅರ್ಧದಲ್ಲಿ ತೀರ್ಕೊಂಡ್ರು. ನಮ್ಮ ಸ್ವಲ್ಪ ಅಲ್ಲಿ ಮತ್ತು ಅದರಲ್ಲಿ ಬಿಸ್ನೆಸ್ ಸ್ವಲ್ಪ ನೋಡಿಕೊಳ್ಳುವಂಥ ವ್ಯವಸ್ಥೆ ಸ್ವಲ್ಪ ಅದು ಲಾಸ್ನಲ್ಲಿ ಕೂಡ ನಡೀತಾ ಇತ್ತು. ನಮ್ಮ ಸಂಬಂಧಿಕರೆಲ್ಲ ಅದೇ ಡಾಕ್ಟರ್ ಜಗನ್ನಾಥ್ ಅಂತ ಹೇಳಿದರೆ ಅವರ ಹೆಂಡತಿ ಕಡೆಯವರು ಸ್ವಲ್ಪ ನಮಗೆ ಫೈನಾನ್ಸ್ ಮಾಡಿ ಅದೊಂದು ವ್ಯವಸ್ಥೆಗೆ ಬಂತು ಕೊನೆಗೆ. ಆಗ ಅವ್ರ ಜೊತೆ ನಾನು ಫಸ್ಟಿಗೆ ಇಲೆಕ್ಷನ್ ಕ್ಯಾಂಪೇನಿಗೇನು ಹೋಗಲಿಲ್ಲ, ಬಟ್ ಅವ್ರ ಜೊತೆ ನಾನು ಸಣ್ಣ ಸಣ್ಣ ಜೀಪ್ನಲ್ಲಿ ಹೋಗಿ ಅನೌನ್ಸ್ ಮಾಡೋ ಜೀಪ್ನಲ್ಲಿ ಹೋಗುವಂಥದ್ದು ಅಥವಾ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಹೀಗೆ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ಎಲೆಕ್ಷನಲ್ಲಿ ಗೆದ್ದುಬಿಟ್ರು. ಸೊ ಅವ್ರ ಹತ್ರ ಕಾಂಟ್ಯಾಕ್ಟ್ ಆಯಿತು. ಡಿಗ್ರಿ ಮುಗಿದ ಮೇಲೆ ಫಸ್ಟಿಗೆ ಅವರೊಟ್ಟಿಗೆ ನಾವು ಸ್ವಲ್ಪ ರಾಜಕೀಯನೇ ಹೀಗೆ ಸೋಷಿಯಲ್ ಸರ್ವಿಸ್ ಮಾಡುವಂಥ ವ್ಯವಸ್ಥೆ ಆಯಿತು. ಆ ಹೊತ್ತಿಗೆ ನಾನು ಕೆಲಸಕ್ಕೆ ಏನು ಸರ್ಕಾರಿ ಕೆಲಸಕ್ಕೆ ಅಂತ ಏನು ಪ್ರಯತ್ನ ಮಾಡಲಿಲ್ಲ. ಏನು ವ್ಯವಹಾರದಲ್ಲಿ ಇಂಟ್ರೆಸ್ಟ್ ಇತ್ತು ನನಗೆ. ಫಸ್ಟೊಮ್ಮೆ ನಾನು ಈ PWD ಕಾಂಟ್ರಾಕ್ಟ್ ಮಾಡಿದೆ. ಈ ಬಸ್ ಸ್ಟಾಪು ಒಂದು 2-3 ಬಸ್ ಸ್ಟಾಪ್ ಅದು ಈಗಲೂ ಇದೆ ನಮ್ಮ ಊರಿನಲ್ಲಿ. ಒಂದು ಕಿಲ್ಲೂರು, ಇಂದಬೆಟ್ಟು ಅಲ್ಲೆಲ್ಲ ಬಸ್ ಸ್ಟಾಪು ಮಾಡಿದೆ. ಮತ್ತು ಏನದು ಸರಿಯಾಗಲಿಲ್ಲ, ಅದು ಬಿಟ್ಬಿಟ್ಟೆ. ಮತ್ತು ನಾವು ಈ ಎಕ್ಸೈಸ್ ಅಂದರೆ ಎರ್ಯಾಕ್, ಟಾಡಿ ಇದರದ್ದೆಲ್ಲ ನಮಗೆ ಎಕ್ಸೈಸ್ ಕಾಂಟ್ರಾಕ್ಟ್ ತಂದೆ ಕಾಲದಲ್ಲಿ ಇತ್ತು. ಸೊ ಅದನ್ನೇ ಕಂಟಿನ್ಯೂ ಮಾಡಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವ್ಯಾಪಾರ ಪ್ರಾರಂಭ ಮಾಡಿ ಸೊ ಅದರಲ್ಲಿ ಒಟ್ಟಿಗೆ ಈ ಕಡೆ ಪೊಲಿಟಿಕ್ಸಲ್ಲಿಯೂ ಇರ್ತಿದ್ದೆವು, ಈ ವ್ಯಾಪಾರದಲ್ಲಿ ಇರ್ತಿದ್ದೆವು. ಮನೆಯಲ್ಲಿ ಸ್ವಲ್ಪ ಕೃಷಿ ಇತ್ತು, ತಾಯಿ ನೋಡ್ಕೊಳ್ತಾಯಿದ್ರು. ದೊಡ್ಡ ಅಲ್ಲಿ ಸಮಸ್ಯೆ ಇರಲಿಲ್ಲ ಮನೆಯಲ್ಲಿ, ಹಾಗೆ ಇತ್ತು. ಹಾಗೆ ಸ್ವಲ್ಪ ವ್ಯಾಪಾರದ ಕಡೆ ಬಂತು. ಬಂದ ಮೇಲೆ 84ನೇ ಇಸ್ವಿಯಲ್ಲಿ ನಾನು ನನ್ನ ಸ್ವಂತ ಒಂದು ವೈನ್ ಶಾಪ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಪ್ರಾರಂಭ ಆಯಿತು. ಆದರೆ ಆಗಿನ ದಿನಗಳು ಭಾಳ ಕಷ್ಟದ ದಿನಗಳು. ವ್ಯಾಪಾರದಲ್ಲಿ ಅಷ್ಟೇನು ಪ್ರಯೋಜನ ಆಗ್ತಾ ಇರಲಿಲ್ಲ. ಅಂತೂ ನಮಗೊಂದು ಹೊರಗಡೆ ತಿರುಗಾಡಲಿಕ್ಕೆ ಒಂದು ವ್ಯವಸ್ಥೆ ಆಗ್ತಿತ್ತು ಬಿಟ್ಟರೆ ಬೇರೆ ಅಂಥದ್ದೇನಿರಲಿಲ್ಲ. ಹಾಗೆ ವ್ಯವಹಾರ ಮುಂದುವರಿಸಿ ಮತ್ತು ನಾನು 87ನಲ್ಲಿ ಒಂದು ಮದುವೆ ಆಯಿತು. ಆ ಸಂದರ್ಭ ಮತ್ತೊಂದು ನಾನು ನನ್ನ ಭಾವನೆ ಹೆಸರಲ್ಲಿ ಇನ್ನೊಂದು ವೈನ್ ಶಾಪ್ ಎಲ್ಲ ಮಾಡಿ ಸ್ವಲ್ಪ ಅಲ್ಲಿಂದಲ್ಲಿಗೆ ಸೆಟಪ್ ಆಯಿತು. ಮತ್ತು ಹಳ್ಳಿಯಲ್ಲಿ ನಾವು ಇದ್ವಿ. ನಮ್ಮ ತಂದೆ ತೀರಿ ಹೋದ್ಮೇಲೆ ನಾವು ಕಟ್ಟಿದ ಮನೆಯಲ್ಲಿ ಅಲ್ಲಿ ಹಳ್ಳಿಯಲ್ಲಿ ಇದ್ವಿ. ಆಮೇಲೆ ನನ್ನ ಮಕ್ಕಳಾದ ಮೇಲೆ ಮಕ್ಕಳಿಗೆ ಎಜುಕೇಷನಿಗೋಸ್ಕರ ನಾನು ಮತ್ತೆ ಮನೆಯಿಂದ ಶಿಫ್ಟ್ ಮಾಡಬೇಕಾಯಿತು. ನಮ್ಮದು ಸ್ವಲ್ಪ ಅಗ್ರಿಕಲ್ಚರ್ ಪ್ರಾಪರ್ಟಿ ಇತ್ತು. ನಾವು 3 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು. ಸೊ ನಾವು ಪ್ರಾಪರ್ಟಿನೆಲ್ಲ ಶೇರ್ ಮಾಡಿಕೊಂಡು ಸಣ್ಣ ತಮ್ಮ ನಮ್ಮ ಮನೆಯಲ್ಲಿ ಉಳಿದ ತಂಗಿಗೆ ಮದುವೆಯಾಗಿ ಅವಳು ಬೆಂಗಳೂರಿನಲ್ಲಿದ್ದಳು. ನಾನು ಮತ್ತು ನನ್ನ ತಮ್ಮ ಅವನು ಕೂಡ ಹೊರಗಡೆ ಬಂದು ರೆಂಟೆಡ್ ಹೌಸಲ್ಲಿದ್ದ. ನಾನು ಕೂಡ ಹೊರಗಡೆ ಬಂದು ಉಜಿರೆಯಲ್ಲಿ ರೆಂಟೆಡ್ ಹೌಸಲ್ಲಿದ್ದೆ. ಮತ್ತು ನನ್ನ ಸಣ್ಣ ತಮ್ಮ ನಮ್ಮ ಇದ್ದ ಮನೆಯಲ್ಲಿ ಅವನಿಗೆ ಪ್ರಾಪರ್ಟಿ ಎಲ್ಲ ಸ್ವಲ್ಪ ಹೆಚ್ಚು ಕೊಟ್ಟು ಅವನು ಅಲ್ಲಿ ನೋಡಿಕೊಂಡಿದ್ದ. ನಾವು ಮತ್ತೆ ಹೊರಗೆ ಬಂದ್ವಿ. ಹೊರಗೆ ಬಂದು ಮತ್ತೆ ನಾವು ಸ್ವಲ್ಪ ಫ್ರೀ ಇಂಡಿಪೆಂಡೆಂಟ್ ಆಗಿ ಇದ್ವಿ. 89ನಲ್ಲಿ 87ನಲ್ಲಿ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಆಯಿತು, ಜಿಲ್ಲಾ ಪರಿಷತ್ ಆಗ ಫಸ್ಟ್. ಸೊ ನಾನು ಜಿಲ್ಲಾ ಪರಿಷತ್ತಿಗೆ ಕಂಟೆಸ್ಟ್ ಮಾಡಿದೆ, ವಿನ್ ಆದೆ. ಸೊ ಜಿಲ್ಲಾ ಪರಿಷತ್ ಮೆಂಬರ್ ಆದೆ 5 years. ಅದರ ಎಡೆಯಲ್ಲಿ 89ನಲ್ಲಿ ಅಸೆಂಬ್ಲಿ ಇಲೆಕ್ಷನ್ ಬಂತು. 89ನಲ್ಲಿ ಅಸೆಂಬ್ಲಿ ಇಲೆಕ್ಷನ್ ಬರುವಾಗ ನನಗೆ ಅಸೆಂಬ್ಲಿ ಕಂಟೆಸ್ಟ್ ಮಾಡಿಕೆ ಟಿಕೆಟ್ ಕೊಟ್ಟರು. ಆಗ ಜನಾರ್ದನ ಪೂಜಾರಿ ಆಲ್ ಇಂಡಿಯಾ ಇದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರೆಸಿಡೆಂಟ್ ಆಗಿದ್ದರು. ಅವರು ಅಲ್ಲಿ ಅಂದರೆ ಗಂಗಾಧರ ಗೌಡರು ಲೂಸ್ ಆಗಿದ್ದರು, 2 ಸಲ ಲೂಸ್ ಆಗಿದ್ದರು. ಸೊ ನನಗೆ ಟಿಕೆಟ್ ಕೊಟ್ಟರು. ಟಿಕೆಟ್ ಕೊಟ್ಟು ಬಿ ಫಾರ್ಮೆಲ್ಲ ಇಶ್ಯೂ ಆಯಿತು. ನಾಮಿನೇಷನ್ ಎಲ್ಲ ಹಾಕಿದೆವು ನಾವು. ನಾಮಿನೇಷನ್ ಕ್ಯಾನ್ವಸ್ ಎಲ್ಲ ಪ್ರಾರಂಭ ಆಯಿತು. ವಿಡ್ರಾವಲ್ ಲಾಸ್ಟ್ ಡೇ ಇವತ್ತು 3 ಗಂಟೆವರೆಗೆ ವಿಡ್ರಾವಲ್ ಟೈಮ್ ಇದೆ. ಅಷ್ಟೊತ್ತಿಗೆ ನನ್ನ ಟಿಕೆಟನ್ನು ಚೇಂಜ್ ಮಾಡಿ ಮತ್ತೆ ಗಂಗಾಧರ ಗೌಡರಿಗೆ ವಾಪಸ್ ಚೇಂಜ್ ಮಾಡಿದರು. ಸೊ ನನಗೆ ಕಂಟೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಆಗ ನನಗೆ ಫಸ್ಟ್ ಆಸ್ಕರ್ ತುಂಬ ನಮಗೆ ಸಂಬಂಧ. ಆ ಸಂದರ್ಭದಲ್ಲಿ ನನ್ನ ಜೊತೆ ನಾನು ಉಡುಪಿಯಲ್ಲಿ ಹೋಗಿ ಎಲ್ಲ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದರು ಆ ಸಂದರ್ಭದಲ್ಲಿ. ಹಾಗೆ ಕಂಟೆಸ್ಟ್ ಮಾಡಲಿಕ್ಕೆ ಆಗಲಿಲ್ಲ.
89 ಮತ್ತು ವ್ಯಾಪಾರ ಅಂತೂ ರಾಜಕೀಯದಲ್ಲಿ ಇದ್ದೆ ನಾನು. ಆಮೇಲೆ ನಾನು ರಾಜಕೀಯದಿಂದ ಹಿಂದೆ ಬರಲಿಲ್ಲ. ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಮೆಂಬರ್ ಆದೆ, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಸಲ್ಲಿ ಸೆಕ್ರೆಟ್ರಿ ಆದೆ, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಸಲ್ಲಿ ಜನರಲ್ ಸೆಕ್ರೆಟರಿ ಆದೆ, ಅದಕ್ಕಿಂತ ಹಿಂದೆ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಆದೆ. ಬೆಳ್ತಂಗಡಿಯಲ್ಲಿ ಕೂಡ ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೆ. 1984 ನಾನು ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದೇನೆ. 1984 ಅಂದರೆ ಆಗ ನನಗೆ ಎಷ್ಟು 58, 68, 78, 26 ವರ್ಷ. 26 ವರ್ಷದಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆಗಿದೆ ನಾನು. 35 ವರ್ಷದವರೆಗೆ ಯೂತ್ ಬಿಟ್ಟೇ ಹೋಗೋದಿಲ್ಲ ಯಾರು. 84 ಒಂದು 2 ವರ್ಷ ಆಗಿದ್ದೆ, ಮತ್ತು ಚೇಂಜ್ ಆಯಿತು. 89 ಆಗಲಿಲ್ಲ, ಕಂಟೆಸ್ಟ್ ಮಾಡಲಿ ಆಗಲಿ. ಮತ್ತು ನಾವು ಉಳಿದು 2004 ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ತಾಗ ನಾನು ಸೋತುಬಿಟ್ಟೆ 2004. ಹಾಗೆ ಮತ್ತು ರಾಜಕೀಯದಲ್ಲಿ ಆಗಿತ್ತು, ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಎಲ್ಲ ಮಾಡಿಕೊಂಡು ಕೊನೆಗೆ ಈಗ MLC ಆಗಲಿಕ್ಕೆ ಒಂದು ಅವಕಾಶ ಆಯಿತು. 3 ವರ್ಷ ಆಯಿತು. 3 ವರ್ಷ ಹಿಂದೆ MLC ಆಗಿ ಅಪಾಯಿಂಟ್ ಆಯಿತು ಪಾರ್ಟಿಯಲ್ಲಿ. ಹಾಗೆ ರಾಜಕೀಯ ಜೀವನ ಒಟ್ಟೊಟ್ಟಿಗೆ ವ್ಯವಹಾರ. ಸೊ ಮೊದಲ ಬಾರಿಗೆ ವಿಧಾನ ಪರಿಷತ್ ನೀವು ಪ್ರವೇಶ ಮಾಡಿದ್ರಿ. ಅಲ್ಲಿ ನೀವು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಿ. ಹರೀಶ್ ಕುಮಾರ್ ಎಂಬ ಹೆಸರಿನ ನಾನು ಅಂತ ಹೇಳಿಕೊಂಡು ಪ್ರಮಾಣ ಸ್ವೀಕರಿಸಿದ್ರಿ. ನಿಮ್ಮ ಮನೆಯವರ ರಿಯಾಕ್ಷನ್ ಹೇಗಿತ್ತು? ಮನೆಯಲ್ಲಿ ಯಾರೆಲ್ಲ ನೋಡಿದ್ರು? ಅವತ್ತು ನನ್ನ ಮನೆಯವರಿಲ್ಲ, ನನ್ನ ಹೆಂಡತಿ, ನನ್ನ ಮಕ್ಕಳು, ಮತ್ತು ನನ್ನ ಬೆಂಗಳೂರಿನಲ್ಲಿ ಇರುವಂಥ ಒಬ್ಬ ಕಸಿನ್ ಸಿಸ್ಟರ್, ಅವರೆಲ್ಲ, ಕೆಲವು ಜನ ಆತ್ಮೀಯರೆಲ್ಲ ನಮ್ಮ ಬೆಳ್ತಂಗಡಿಯಿಂದ ನಮ್ಮ ಆತ್ಮೀಯರ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದರು. ಒಂದು ಒಳ್ಳೆಯ ಕ್ಷಣ, ಸಂದರ್ಭ, ಭಾಳ ಸಂತೋಷ ಆಗಿತ್ತು. ಯಾಕೆಂದರೆ ಬಹಳ ವರ್ಷಗಳ ಕಾಲ ನಾನು ರಾಜಕೀಯದಲ್ಲಿದ್ದೆ. ಭಾಳಷ್ಟು ಏರುಪೇರುಗಳನ್ನೆಲ್ಲ ನೋಡಿದ್ದೇನೆ. ಭಾಳಷ್ಟು ಅದರಲ್ಲಿ ಸಂತೋಷ ಕೂಡ ಅನುಭವಿಸಿದ್ದೇನೆ, ಅಷ್ಟೇ ಹೆರೇಸ್ಮೆಂಟ್ ಕೂಡ ಅನುಭವಿಸಿದ್ದೇನೆ. ಭಾಳಷ್ಟು ಹೆರೇಸ್ಮೆಂಟ್ ಕೂಡ ಇತ್ತು. ಅಂದರೆ ಅದು ರಾಜಕೀಯದಲ್ಲಿ ಅದನ್ನು ನಾವು ಒಂದು ಅಲ್ಲ ಅಂತ ಹೇಳಲಿಕ್ಕೆಲ್ಲ, ಅದು ಅನಿವಾರ್ಯ ಕೂಡ. ಸಂದರ್ಭ ಯಾರೇ ಆಗಲಿ ರಾಜಕೀಯದಲ್ಲಿ ಅವರವರ ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಮತ್ತು ತನ್ನ ಅಸ್ತಿತ್ವಕ್ಕೆ ತೊಂದರೆ ಆಗ್ತದೆ ಅನ್ನೋಂಥ ಸಂದರ್ಭ ಯಾರು ತೊಂದರೆ ಮಾಡ್ತಾನೆ ಅವನಿಗೆ ಸಪ್ರೆಸ್ ಮಾಡುವಂಥದ್ದು ರಾಜಕೀಯದಲ್ಲಿ ಕಾಮನ್. ಅದನ್ನು ನಾವು ಹಾಗೆ ಮಾಡಬಾರ್ದಿತ್ತು ಅನ್ನುವಂಥ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಅಂತೂ ಭಾಳಷ್ಟು ನೊಂದಿದ್ದೇನೆ, ಬಹಳಷ್ಟು ಕಷ್ಟ ವಹಿಸಿದ್ದೇನೆ, ಪಕ್ಷಕ್ಕೋಸ್ಕರ ಬೇಕಾದಷ್ಟು ಕೆಲಸ ಮಾಡಿದ್ದೇನೆ ಆ ನೊಂದ ಸಮಯದಲ್ಲಿ ಕೂಡ. ಬಟ್ ನಾನು ಅಲ್ಲಿ ಬೆಳ್ತಂಗಡಿ ನನ್ನ ಫ್ರೆಂಡ್ಸ್ ಆಗಲಿ, ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ, ಅವರೆಲ್ಲ ಬಹಳಷ್ಟು ನನಗೆ ಆತ್ಮೀಯರಾಗಿ ಎಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಲೀಡರ್ಶಿಪ್ ಲೆವೆಲಲ್ಲಿ ಸ್ವಲ್ಪ ಡಿಫರೆನ್ಸ್ ಇತ್ತು ಎಲ್ಲ. ಈಗ ಅದೇನಿಲ್ಲ, ಈಗೆಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಏನು ಸಮಸ್ಯೆ ಇಲ್ಲ. ಹಾಗೆಲ್ಲ ನಡೆದಿದೆ. ರಾಜಕೀಯ ಕೂಡ ಮಾತಾಡ್ತಾ ಹೋದರೆ ತುಂಬ ಉಂಟದು. ರಾಜಕೀಯ ಎಲ್ಲ ಇದ್ದದೆ, ಎಲ್ಲವನ್ನು ಅನುಭವಿಸ್ಕೊಂಡು ಸಹಿಸ್ಕೊಂಡು ಹೋದರೆ ಅದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ರಾಜಕೀಯದಲ್ಲಿ ತಾಳ್ಮೆ ಇಲ್ಲ ಇದ್ದರೆ ಅದರಲ್ಲಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಏನಿದ್ರು ನಾವು ಒಂದು ಪಕ್ಷದ ಕಾರ್ಯಕರ್ತರು. ಈ ಪಕ್ಷದಿಂದಾಗಿ ನಾವಿದ್ದೇವೆ. ನಮಗೆ ಪಕ್ಷ ಬೆಂಬಲ ಕೊಡುವಾಗ ನಾವೊಂದು ಜನ ಆಗ್ತೇವೆ. ಆ ಜನ ಆದ ಕೂಡಲೇ ಆ ಜನನ ನನ್ನಿಂದಲೇ ಆದದ್ದು ಅಂತ ನನ್ನ ತಲೆಗೆ ಹೋದರೆ ಅಲ್ಲಿಗೆ ನನ್ನ ರಾಜಕೀಯ ಮುಗೀತದೆ. ಅದು ಅಷ್ಟು ನಮ್ಗೆ ಸ್ವಲ್ಪ ಬ್ಯಾಲೆನ್ಸ್ ಮೈಂಡ್ ಇರಬೇಕು, ಮತ್ತು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ರಾಜಕೀಯ ಅಂದರೆ ಹಾಗೆ ನನ್ನಿಂದಾಗಿ ಪಕ್ಷ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪಕ್ಷದಿಂದಾಗಿ ನಾನು ಪಕ್ಷದಲ್ಲಿ ಏನಾದರೂ ನನಗೆ ಸಣ್ಣ ಪುಟ್ಟ ಡಿಫರೆನ್ಸ್ಗಳು, ತೊಂದರೆಗಳು ಬಂದರೂ ಅದನ್ನು ಸಹಿಸಿಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂಥ ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಪಕ್ಷದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ. ಖಂಡಿತ. ಇದೊಂದು ಇವಾಗ ನೀವು ಸಿನಿಮಾ ನೋಡ್ತೀರ ಅಂತ ಹೇಳಿದ್ರಿ. ಅನಿಲ್ ಕಪೂರ್ ಅವರ ನಾಯಕ್ ಅಂತ ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ಯಾವುದು ನಾಯಕ್, ಅನಿಲ್ ಕಪೂರ್ ಅವರದ್ದು ನಾಯಕ್, ಒಂದು ದಿನದ CM ಆಗಿರ್ತಾರೆ. ಒಂದು ದಿನದ CM. ಇದು ಟೇಕ್ ಇಟ್ ಫಾರ್ ಲೈಟ್ಲಿ. ನಿಮಗೆ ಒಂದು ಏನಾದರೂ ಮ್ಯಾಜಿಕ್ ಆಗಿ ಒಂದೇ ಒಂದು ದಿನಕ್ಕೋಸ್ಕರ ಸಡನ್ ಆಗಿ ಕರ್ನಾಟಕದ CM ಆಗೋ ಅವಕಾಶ ಸಿಕ್ಕಿದ್ರೆ ಏನು ಮಾಡ್ತೀರಾ? ಏನಾಗ್ಬೋದು ನಿಮ್ಮಿಂದ ಒಂದು ದಿನದಲ್ಲಿ? ಇದು ನಾಯಕ್ ಸಿನಿಮಾ ಥರನೇ ಒಂದು ದಿನದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವತ್ತು ಮುಖ್ಯಮಂತ್ರಿ ಆಗುವಂಥ ಇದು ಕಾನ್ಸೆಪ್ಟ್ ನಾನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲಲ್ಲ, ಊಹಿಸಲೇ ಇಲ್ಲ. ಬಟ್
ಒಂದು ದಿವಸದಲ್ಲಿ ಕೊಟ್ಟರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಏನಾದರೂ ಯಾವುದಾರದೊಂದು ಜನರಿಗೆ ಬೇಕಾದಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ದಸ್ಕತ್ ಹಾಕ್ಬೋದು ಬಿಟ್ಟರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕೂಡ ಒಂದು ದಿವಸದಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಒಂದು ಊಹೆ ಮಾಡ್ಬೋದು, ನಾನು ಒಂದು ದಿವಸ ಆದರೆ ಹಾಗೆ ಮಾಡ್ತೀನಿ ಹೀಗೆ ಮಾಡುತ್ತೇನೆ ಅನ್ನೋಂಥ ಊಹೆ ಮಾಡ್ಬೋದೇ ಬಿಟ್ಟರೆ ಬಟ್ ಮೆಟೀರಿಯಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಖಂಡಿತ ಸಿನಿಮಾ ಮತ್ತು ರಿಯಲ್ ಲೈಫ್ಗೆ ಸಾಕಷ್ಟು ಡಿಫ್ರೆನ್ಸ್ ಇದೆ. ಓಕೆ, ಇವಾಗ ರಾಜಕೀಯದಿಂದ ಸಹ ಬಿಟ್ಟು ಮನೆಗೆ ಬರುವ, ಸೊ ಮನೆಯಲ್ಲಿ ಯಾರು ನಿಮಗೆ ಮಿನಿಸ್ಟರ್, ಯಾರು ಹೋಮ್ ಮಿನಿಸ್ಟರ್ ಯಾರು ಮನೆಯಲ್ಲಿ ನಿಮ್ಮ ಮಾತನ್ನು ಕೇಳ್ತಾರ ಅಥವಾ ನೀವು ಇನ್ನೊಬ್ಬರ ಮಾತನ್ನು ಜಾಸ್ತಿ ಕೇಳ್ತೀರಿ? ಹೇಗೆ ಮನೆಯದ್ದು ಲೈಫ್ ಹೇಗಿದೆ ನಿಮ್ಮದು? ಮನೆ ನನಗೆ 87 ಮದುವೆ ಆಯಿತು. ನಮಿತಾ ಅಂತ, ಅವಳ ಊರು ಉಡುಪಿದ್ದು ಪರ್ಕಳದಲ್ಲಿ ಒಬ್ಬರು ಅಚ್ಚು ಪೂಜಾರಿ ಅಂತ ದೊಡ್ಡ ಮನುಷ್ಯ, ದೊಡ್ಡ ಫಿಗರ್ ಅವರು, ಅಲ್ಲಿ ಭಾಳ ಫೇಮಸ್ ಮನುಷ್ಯ. ಅವರ ಮೊಮ್ಮಗಳು, ಅವಳ ಮಗಳು ಗಿರಿಜಾನ ಮಗಳು ನಮಿತಾ, ಅವಳಿಗೆ ನನಗೆ ಮದುವೆ ಆಯಿತು 87, ಆಯಿತು 34 ವರ್ಷ ಆಲ್ಮೋಸ್ಟ್ ಆಗ್ತಾ ಬಂತು. ದಿನಗಳೇ ನಮಗೆ ಅಂದರೆ ನಾನು ಹೇಳಿದೆಲ್ಲ ಫ್ರೆಂಡ್ಸ್ ಕಡಿಮೆ, ಹಾಗೆ ನನ್ನ ಮನೆಯಲ್ಲಿ ಕೂಡ ಮೂಮೆಂಟ್ ಕಡಿಮೆ. ಮನೆಯಲ್ಲಿ ನನಗೆ ತಾಯಿ ಇರುವಾಗಲೂ ಹಾಗೆ, ತಾಯಿಯಲ್ಲಿ ಕೂಡ ಡಿಸ್ಟೆನ್ಸಿ, ತಮ್ಮಂದಿರ ಸಿಸ್ಟರ್ ಹತ್ರ ಕೂಡ ಡಿಸ್ಟೆನ್ಸಿ, ಈಗ ನನ್ನ ಮಕ್ಕಳ ಹತ್ರ ಕೂಡ ಡಿಸ್ಟೆನ್ಸಿ. ನನ್ನ ಹತ್ರ ಈಗ ಡಿಸ್ಟೆನ್ಸ್ ಇಲ್ಲ ಅಂತೇಳಿದರೆ ನನ್ನ ಮೊಮ್ಮಕ್ಕಳು ಇಬ್ಬರು ಇದ್ದಾರೆ, ಮಗಳ ಮಗ ಮತ್ತು ಮಗನ ಮಗಳು, ಅವಳು 1 ವರ್ಷದ ಮಗು. ಅವರು ಬಿಟ್ಟರೆ ಎಲ್ಲ ಡಿಸ್ಟೆನ್ಸೇ. ನಮಗೆ ಒಂದು ಭಾಳಷ್ಟು ಹತ್ತಿರದಿಂದ ಬೆರೆಯುವಂಥದ್ದು. ಯಾಕೆ ಈಗ ದೊಡ್ಡದಾದ ಮೇಲೆ ಸ್ನೇಹಿತರಾಗಿರಬೇಕು ಅಂತ ಹೇಳ್ತಾರೆ, ಮಕ್ಕಳಿರಲಿ ಹೆಂಡ್ತಿ ಇರಲಿ ಯಾರೇ ಇರಲಿ. ಬಟ್ ಆ ಸ್ನೇಹಿತರಾಗಿರುವಂಥ ವಾತಾವರಣ ನನಗೆ ಚಿಕ್ಕಂದಿನಿಂದ ಬರಲಿಲ್ಲ. ಸೊ ಬಟ್ ಹಾಗೆ ನಮ್ಮ ಸಮಸ್ಯೆ ಏನಿಲ್ಲ, ಸಮಸ್ಯೆ ಏನಿಲ್ಲ, ಭಾಳ ಒಳ್ಳೆಯದಾಗಿದೆ. ಎಲ್ಲ ನನ್ನ ಕಸಿನ್ಸ್ ಇರ್ಬೋದು, ತಮ್ಮಂದಿರು ಇರ್ಬೋದು, ನಮ್ಮ ರಿಲೇಟಿವ್ಸ್ ಇರ್ಬೋದು, ಒಳ್ಳೆಯ ಗೌರವ ಕೊಡ್ತಾರೆ. ಬಟ್ ನನ್ನ ಜೊತೆ ಮಿಂಗ್ಲಾಗೋದಿಲ್ಲ ಯಾರು. ಮಿಂಗ್ಲಾಗೋದಿಲ್ಲ ಅಂದರೆ ನಾನು ಮಿಂಗ್ಲಾಗದಿದ್ರೆ ಅವ್ರು ಹೇಗೆ ಮಿಂಗ್ಲಾಗ್ತಾರೆ? ಹಾಗೆ ಸ್ವಲ್ಪ ಡಿಸ್ಟೆನ್ಸೇ, ಸಮಸ್ಯೆ ಅಂತೂ ಏನಿಲ್ಲ, ಒಳ್ಳೆಯ ವಾತಾವರಣ ಇದೆ. ಮನೆಯಲ್ಲಿ ನನಗೆ 2 ಮಕ್ಕಳು, ಒಬ್ಬಳು ಹುಡುಗಿ ಒಬ್ಬ ಹುಡುಗ. ಮಗಳಿಗೆ ಮದುವೆ ಆಗಿದೆ, ಅವಳಿಗೆ ಪೂನಾ, ಅವರು ಮಂಗಳೂರಿನವರೇ, ಇಲ್ಲಿ ಕೆಲ್ರಾಯಿಯಲ್ಲಿ ಅವ್ರದ್ದು ಮನೆ ಇದೆ, ಪೂನಾದಲ್ಲಿ ಸೆಟ್ಲ್ ಆಗಿದ್ದಾರೆ, ಇಲ್ಲಿ ಬರ್ತಾ ಇರ್ತಾರೆ. ಅವನು ಪೆಟ್ರೋಲಿಯಂ ಇಂಜಿನಿಯರ್, ಕುವೈಟಲ್ಲಿದ್ದಾನೆ ಅಳಿಯ. ಮಗಳಿಗೆ ಒಬ್ಬ ಗಂಡು ಮಗ, ಅವನಿಗೆ 6 ವರ್ಷ ಆಯ್ತು ಈಗ. ಮಗನಿಗೂ ಮದುವೆ ಆಗಿದೆ, ನಮ್ಮ ಊರಿನವರೇ, ನಮ್ಮ ಒಂದು ಸಂಬಂಧಿಕರೇ, ಅವರ ಮಗಳೇ. ಅವಳಿಗೆ ಕೂಡ ಮದುವೆಯಾಗಿ ಈಗ ಮಗನಿಗೆ ಒಂದು ಮಗು ಆಗಿದೆ. ಮಗ ಕೂಡ ಈಗ ಗ್ರ್ಯಾಜುಯೇಟ್ ಮಾಡಿ ನಮ್ಮದೊಂದು ಗ್ಯಾಸ್ ಏಜೆನ್ಸಿ ಇದೆ, ಅದು ನೋಡ್ಕೊಳ್ತಾನೆ, ಮತ್ತು ನನ್ನ ವ್ಯವಹಾರದಲ್ಲಿ ನೋಡ್ಕೊಳ್ತಾನೆ. ಮತ್ತು ಅವನು ಕೂಡ ರಾಜಕೀಯದಲ್ಲಿ ಅವನು ಸ್ವಲ್ಪ ರಾಜಕೀಯದಲ್ಲಿ, ಅವನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಲ್ಲಾಗಿ ಒಂದು 5 ವರ್ಷ ಬೆಳ್ತಂಗಡಿಯಲ್ಲಿ ಇಲೆಕ್ಟ್ ಆಗಿದ್ದ. ಬಟ್ ನನಗೂ ಅವನಿಗೂ ನನ್ನ ಡೈರೆಕ್ಷನ್ ಅವನಿಗೆ ಏನಿಲ್ಲ ರಾಜಕೀಯದ ಬಗ್ಗೆ. ಅವನಷ್ಟಕ್ಕೆ ಅವನು ಮಾಡ್ತಾ ಹೋಗ್ತಾನೆ, ಬಿಟ್ಟರೆ ನಾನು ಅದಾಗು ಇದು ಆಗು ಅಂತ ನಾನು ಹೇಳಲಿಲ್ಲ, ಅಥವಾ ಅವನ ರಾಜಕೀಯಕ್ಕೆ ಬರಲು ಹೇಳಲಿಲ್ಲ. ಅವನಾಗಿ ಈಸ್ ಇಂಡಿಪೆಂಡೆಂಟ್, ಫ್ರೀ ಇದ್ದಾನೆ, ಏನು ಬೇಕಾದರೆ ನಮ್ಮದೇನು ಅದರಲ್ಲಿ ಅಬ್ಜೆಕ್ಷನ್ ಇಲ್ಲ. ಬಟ್ ಅವನ ಇಂಟ್ರೆಸ್ಟ್ ಏನಿದೆ ಅದನ್ನು ಡೆವಲಪ್ ಮಾಡ್ತಾ ಇದ್ದಾನೆ. ನಿಮ್ಮ ಮಾತುಗಳಲ್ಲಿ ತುಂಬ ಪ್ರೀತಿ ಮಮತೆ ಎದ್ದು ಕಾಣ್ತಾ ಇದೆ. ಒಂದು ಡಿಸ್ಟೆನ್ಸ್ ಬಗ್ಗೆ ಹೇಳುವಾಗ ನಿಮ್ಮ ಕಣ್ಣಲ್ಲಿದ್ದ ಒಂದು ನೋವು ಹೇಳ್ತಾರ ಅದಕ್ಕೆ, ಅಥವಾ ಒಂದು ಆಕಾಂಕ್ಷೆ ಹೇಳ್ತಾರೋ ಗೊತ್ತಿಲ್ಲ, ಏನೋ ನೋಡಿದೆ ನಾನು. ಐ ಹೋಪ್ ಈ ಒಂದು ಎಪಿಸೋಡ್ ಟೆಲಿಕಾಸ್ಟ್ ಆದ ನಂತರ ಬಹುಶಃ ಎಷ್ಟೋ ಮಾತುಗಳನ್ನು ಎದುರೆದುರು ಹೇಳೋಕ್ಕಾಗಲ್ಲ. ಅದು ಎದುರೆದುರು ಮೊದಲು ನೀವು ಮಾತಾಡಿ ಅಂತ ನಾವು ಕಾಯ್ತಿರ್ತೇವೆ, ನೀವು ಮಾತಾಡೋ ಕಾಯ್ತಿರ್ತೇವೆ. ಒಂದು ಸ್ಟೇಜ್ ಈ ಪ್ಲಾಟ್ಫಾರ್ಮ್ ಮೈ ಆಟೋಗ್ರಾಫ್ ವಿತ್ RJ ಎರಲ್ ಶೋ ಕೊಟ್ಟಿದೆ ಸ್ಪಂದನ ಚಾನಲ್ ಮುಖಾಂತರ. ಬಹುಶಃ ಈ ಎಪಿಸೋಡ್ ನೋಡಿದ ನಂತರ ನಿಮ್ಮ ಇಡೀ ಫ್ಯಾಮಿಲಿ ನೋಡಿಕೊಂಡು ಇಮಿಡಿಯೇಟಾಗಿ ನೀವು ಕಾಲ್ ಮೆಸೇಜ್ ಮಾಡಲಿ ಅಂತ ನಾನು ಹಾರೈಸ್ತಿದ್ದೇನೆ. ಆ್ಯಂಡ್ ಡಿಸ್ಟೆನ್ಸ್ ಅಂತ ಏನು ಹೇಳಿದ್ರಿ, ಅದೆಲ್ಲ ಡಿಸ್ಟೆನ್ಸ್ ಹೋಗಿ ಎಲ್ಲವೂ ಕೂಡ ಹತ್ತಿರ ಆಗಲಿ ಅಂತ ನಾನು ಎಲ್ಲರ ಪರವಾಗಿ ಹಾರೈಸ್ತಿದ್ದೇನೆ. ಬಿಕಾಸ್ ನೀವು ತುಂಬ ಲೈಫಲ್ಲಿ ಕೆಲಸ ಮಾಡಿದ್ದೀರಾ, ಹಾರ್ಡ್ ವರ್ಕ್ ಮಾಡಿದ್ದೀರಾ, ಡೆಡಿಕೇಶನ್ ಮಾಡಿದ್ದೀರಾ. ಏನೇ ಒಂದು ಸಣ್ಣ ಪುಟ್ಟ ಆಚೆ ಇದ್ದರೆ ಅದೆಲ್ಲವೂ ಕೂಡ ದೂರ ಆಗಲಿ ಅಂತ ನಾನು ಜೆನ್ಯೂನ್ಲಿ ಹಾರೈಸ್ತಿದ್ದೇನೆ. ಇವಾಗ ನಾನೊಂದು ಕೇಳುವ ಒಂದು ಕೊನೆಯ ಪ್ರಶ್ನೆ. ನೀವೊಂದು ಕೆಲವು ಮಾತು ಹೇಳಿದ್ರಿ, ನೀವು
ತುಂಬ ಕಷ್ಟಪಟ್ಟ ಜೀವ ಕಷ್ಟಪಟ್ಟ ದೇಹ ಅಂತೆಲ್ಲ ಹೇಳಿದ್ರಿ ನೀವು. ಈಗ ನಿಮ್ಮ ಬಗ್ಗೆ ನೀವು ಒಂದು ಪುಸ್ತಕ ಬರೆಯುವುದಾದರೆ ಅದರ ಟೈಟಲ್ ಏನು ಇಡ್ತೀರಾ ನೀವು? ಪುಸ್ತಕ ಬರೆಯುವಂಥದ್ದು, ಬಟ್ ನನಗೆ ಅದರಲ್ಲಿ ಆಸಕ್ತಿ ಕೂಡ ಇಲ್ಲ. ಯಾಕೆಂದರೆ ಆಟೋಬಯೋಗ್ರಫಿ ಬರೀಬೇಕು, ಜೀವನ ಚರಿತ್ರೆ ಬರೀಬೇಕು ಅನ್ನುವಂಥ ಆಸಕ್ತಿ ಕೂಡ ನನಗಿಲ್ಲ. ನಾನೊಂದು ಹೇಗೆ ಅಂತ ಹೇಳಿದರೆ ಸ್ವಲ್ಪ ನಿರ್ಲಿಪ್ತ ಮನುಷ್ಯ ಅಂತಲೂ ಹೇಳ್ಬೋದು. ಈ ಸ್ವಲ್ಪ ಡಿಫ್ರೆಂಟ್ ಏನೋ ಇರ್ಬೋದು, ಬಟ್ ನನಗೆ ಅದರಲ್ಲಿ ಪಬ್ಲಿಸಿಟಿ ತಗೊಳ್ಬೇಕು, ಅದರಲ್ಲಿ ಸ್ವಲ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ವಾಲ್ವ್ ಆಗಬೇಕು, ಪತ್ರಿಕೆಯಲ್ಲಿ ಬರಬೇಕು. ಅದಕ್ಕೋಸ್ಕರ ಅದರ ಬೆನ್ನೆ ನನ್ನ ಇಂಟ್ರೆಸ್ಟೇ ಅದು ಕ್ವೈಟ್ ಡಿಫ್ರೆಂಟ್. ಹೋಗ್ಲಿಕ್ಕೆ ನನಗೆ ಮನಸ್ಸು ಇಲ್ಲ, ನಾನು ಹೋಗೋದಿಲ್ಲ. ನಾನು ನನ್ನಷ್ಟಕ್ಕೆ ನನ್ನ ಪಾಡಿನಲ್ಲಿ ನಾನು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾಯಿದ್ದೇನೆ ಬಿಟ್ಟರೆ ಬೇರೆ ಅಂಥ ಒಂದು ಮನಸ್ಥಿತಿಯ ನಂದು ಸ್ವಲ್ಪ ಇಲ್ಲ. ಹಾಗೆ ಯಾಕೆಂದರೆ ನನಗೆ ಗೊತ್ತಿಲ್ಲ. ಸೊ ಪುಸ್ತಕ ಬರೆಯುವಂಥದ್ದಿದ್ದರೆ ಪುಸ್ತಕ ನಮ್ಮ ಜೀವನ ಚರಿತ್ರೆಯಂತೆ ಬರಿಬೋದು ಬಿಟ್ಟರೆ ನನ್ನ ಮತ್ತೆ ಒರೇಟ್ರು ಅಲ್ಲ, ಸ್ಪೀಕರು ಅಲ್ಲ. ಸೊ ನನ್ನ ಡ್ಯೂಟೀಸ್ ಏನಿದೆ ಅದನ್ನು ಮಾತ್ರ ಪರ್ಫೆಕ್ಟಾಗಿ ನಾನು ಮಾಡ್ತೇನೆ. ನನ್ನ ಜವಾಬ್ದಾರಿ ಏನು ಕೊಡ್ತಾರೆ, ನನ್ನ ಪಕ್ಷ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಅದನ್ನು ನಾನು ಪರ್ಫೆಕ್ಟಾಗಿ ಮಾಡ್ತೇನೆ. ಬಟ್ ಅದರಲ್ಲಿ ನನಗೆ ಪಬ್ಲಿಸಿಟಿ ತಗೊಳ್ಬೇಕು ಅನ್ನೋಂಥ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ. ಆ್ಯಕ್ಚುಲಿ ಅದು ಸ್ವಲ್ಪ ನನಗೆ ಮೈನಸ್ ಆಗಿರ್ಬೋದು. ಬಟ್ ಏನೋ ನನಗೆ ಅದರಲ್ಲಿ ಅಷ್ಟು ಒಂದು ಉಮೇದಿಲ್ಲ. ಕೆಲಸ ಮಾಡೋಣ ಇರೋಣ ಹಾಗೆ ಒಂದು ಇದೆ ಹೊರತು ಅಂದರೆ ಅದು ನಾವು ತಂದೆಯಿಂದ ಬಂದಿರಲಿಕ್ಕೂ ಸಾಕು. ತಂದೆ ಕೂಡ ನಮಗೆ ನಾವು ಮಕ್ಕಳು ಕೂಡ ಹಾಗೆ ಸ್ವಲ್ಪ ಡಿಸ್ಟೆನ್ಸಿ. ತಂದೆ ಕೂಡ ಅದು ಮಾಸ್ಟರ್ ಆಗಿದ್ರು ಮತ್ತು ಸ್ವಲ್ಪ ಡಿಸ್ಟೆನ್ಸೇ ಇತ್ತು. ಹಾಗೆ ಡೆವಲಪ್ ಆಗಿರಲಿಕ್ಕೆ ಸಾಕು. ಮತ್ತು ನಮಗೆ ನಾನು ಒಬ್ಬರ ಹತ್ರ ಒಳ್ಳೆ ಸ್ನೇಹಿತ ಅಥವಾ ಮಗನೇ ಇರ್ಬೋದು, ನನಗೆ ಅವರ ಹತ್ರ ಎಷ್ಟು ಪ್ರೀತಿ ಇದೆ ಅಂತೇಳಿ ನನಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ, ಮಾಡೋದಿಲ್ಲ. ಎಕ್ಸ್ಪ್ರೆಸ್ ಮಾಡೋದಿಲ್ಲ ಹೌದು, ಎಕ್ಸ್ಪ್ರೆಸ್ ಮಾಡೋದಿಲ್ಲ ನಾನು. ದಟ್ ಮೇ ಬಿ ದ ಪ್ರಾಬ್ಲಮ್. ಹಾಗೆ ಫ್ರೆಂಡ್ಸ್ ಇರ್ಬೋದು ನನಗೆ, ಅದು ಕೆಲವೇ ಫ್ರೆಂಡ್ಸ್ ನಮಗೆ. ಈಗ ನಮ್ಮ ಕೆಲವು ಫ್ರೆಂಡ್ಸ್ ಇದ್ದಾರೆ, ಅವರು ನಾವು ಎಲ್ಲಾದರೂ ತಿರುಗಾಡ್ಲಿಕ್ಕೆ ಹೋಗೋದು ಅದು ಇದು ಎಲ್ಲ ಮಾಡ್ಕೊಂಡಿರ್ತೇವೆ ಹೊರತು ಅವ್ರ ಹತ್ರ ಕೂಡ ಅವರು ಕೂಡ ಏನಾದರೂ ನಾವು ಇದಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇದ್ದರೆ ನನ್ನನ್ನು ಬಿಟ್ಟೆ ಅವರಷ್ಟಕ್ಕೆ ಇರ್ತಾರೆ, ನನ್ನ ಸ್ವಲ್ಪ ದೂರನೇ. ಹಾಗೆ ಫ್ರೆಂಡ್ಸಲ್ಲಿ ಕೂಡ ನಾವೆಷ್ಟು ಆತ್ಮೀಯತೆ ಇದ್ದರೂ ಅವರು ಕೂಡ ನನ್ನನ್ನು ಅಷ್ಟೇ ಆತ್ಮೀಯತೆಯಲ್ಲಿ ನೋಡಿಕೊಂಡ್ರು. ಬಟ್ ಸಮ್ಟೈಮ್ಸ್ ಒಂದು ಗೆಟ್ ಟುಗೆದರಲ್ಲಿ ಇರುವಾಗ ನಾನು ಸ್ವಲ್ಪ ದೂರನೇ ಅಂಥ ಪರಿಸ್ಥಿತಿ ಇದೆ. ಅದು ಬಹುಶಃ ಈ ಎಪಿಸೋಡ್ ಟೆಲಿಕಾಸ್ಟ್ ಅದು ದಿನವೇ ಲಾಸ್ಟ್ ಆಗುತ್ತೆ. ನಂತರ ಎಲ್ಲವೂ ಕೂಡ ಅದೇನೋ ಮಾತಾಡದೆ ಉಳಿದ ವಿಚಾರಗಳನ್ನು ಬಹಳಷ್ಟು ನೀವು ಮಾತಾಡಿದ್ದೀರಾ. ಸೊ ಐ ಹೋಪ್ ನಿಮ್ಮ ಎಲ್ಲ ಚಿಂತೆಗಳು ದುಃಖಗಳು ದೂರ ಆಗಲಿ ಅಂತ ನಾನು ಹೋಲ್ ಹಾರ್ಟಿಗೆ ಹಾರೈಸ್ತಾ ಇದ್ದೇನೆ. ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳ್ತಿರೋ ಪ್ರಶ್ನೆ, ಇದಕ್ಕೆ ನೀವು ಹಾರ್ಟಿಂದ ಉತ್ತರ ಕೊಡಬೇಕು. ಈ ಕಾರ್ಯಕ್ರಮ ಹೇಗೆ ಅನಿಸಿತ್ತು, ಪ್ರಶ್ನೆಗಳು ಹೇಗೆ ಅನಿಸಿತ್ತು, ನಿಮಗೆ ಏನು ಮನಸ್ಸಿಗೆ ಬಂತದನ್ನು ಇದ್ದ ಹಾಗೆ ಹೇಳಿ. ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ನಮಗೆ ಇಂಥ ಅವಕಾಶಗಳು ಸಿಗೋದಿಲ್ಲ. ನಾವೀಗ ಮಾತಾಡುವಾಗ ಯಾರಾದರೂ ಒಂದು ಫ್ರೆಂಡ್ಸ್ ಸಿಕ್ಕಿದರೆ, ಒಂದು ರಾಜಕೀಯದ ಫ್ರೆಂಡ್ಸ್ ಸಿಕ್ಕಿದರೆ ರಾಜಕೀಯದ ಬಗ್ಗೆ ನಾವು ಸ್ವಲ್ಪ ಮೆಲುಕಾಗ್ತೇವೆ, ಹಿಂದಿಂದೆಲ್ಲ ಮಾತಾಡ್ಕೊಂಡು ಹೋಗ್ತದೆ. ಯಾರಾದರೂ ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ಕಿದರೆ ನಮ್ಮ ಫ್ಯಾಮಿಲಿ ಮ್ಯಾಟರ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತದೆ. ಮತ್ತೊಬ್ಬರು ಸಿಕ್ಕಿದರೆ ಈ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತೇವೆ. ಬಿಟ್ಟರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಬಾಲ್ಯದಿಂದ ಏನಿತ್ತು ಅದನ್ನೆಲ್ಲ ಈಗ ಎಲ್ಲ ಬಂದಿದೆ ಅಂತ ನಾನು ಹೇಳೋದಲ್ಲ, ಬಟ್ ಇಷ್ಟು ಬರಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಆಯಿತು ಮತ್ತು ಭಾಳ ಸಂತೋಷ ಆಗ್ತದೆ ಇದನ್ನು ರೀಕಲೆಕ್ಟ್ ಮಾಡಲಿಕ್ಕೆ. ನಾನು ಫಸ್ಟಿಗೊಮ್ಮೆ ನಿಮ್ಮ ಹತ್ರ ಹೇಳಿದೆ, ನೀವು ಹೇಳುವಾಗ ನನಗೇನು ನೀವು ಹೇಳಲೇ ಇಲ್ಲ ಮಾರ್ರೆ, ಏನು ನಿಮ್ಮದು ಕಾರ್ಯಕ್ರಮ ಏನು ಅನ್ನುವಂಥದ್ದು. ಈಗ ಇದು ಹೇಳಿದರೆ ಬಹುಶಃ ಇದರಲ್ಲಿ ಅದಕ್ಕೆ ಒಂದು ನ್ಯಾಚುರಲಿಟಿ ಬರೋದಿಲ್ವೇನೋ. ಅದು ಇಟ್ಸ್ ಎ ಕ್ವೈಟ್ ನ್ಯಾಚುರಲ್, ವೆರಿ ಇಂಪ್ರೆಸಿವ್. ತುಂಬ ಮನಸ್ಸಿಗೆ ತುಂಬ ಸಂತೋಷ ಆಗ್ತದೆ ಮತ್ತು ಮೆಮೊರೇಬಲ್ ಸಂತೋಷ. ಎಸ್, ಮೈ ಆಟೋಗ್ರಾಫ್ ವಿತ್ RJ Errol ವಿತ್ MLC ಹರೀಶ್ ಕುಮಾರ್ ಅಂತ ಹೇಳಿದರೆ ಏನು ತಪ್ಪಾಗಲಿಕ್ಕಿಲ್ಲ. MLC ಹರೀಶ್ ಕುಮಾರ್ ಅವರು ತುಂಬ ಸೌಮ್ಯ ಸ್ವಭಾವದವರು, ಕಮ್ಮಿ ಮಾತಾಡ್ತಾರೆ, ಡಿಸ್ಟೆನ್ಸ್ ಮಾಡ್ತಾರೆ ಅಂತ ಬಹುಶಃ ಏನೇನೋ ಅಂದ್ಕೊಂಡಿದ್ರೇನೋ. ಆದರೆ ಅವರ ಒಂದು ಹೃದಯದಲ್ಲಿ, ಅವರ ಮನಸ್ಸಲ್ಲಿ ಇರುವ ಒಬ್ಬ ಹರೀಶ್ ಎಂಬ ಪುಟ್ಟ ಬಾಲಕ ಇವತ್ತು ಓಪನ್ ಆಗಿ
ಮಾತಾಡಿದರು. ತನ್ನ ಏನೆಲ್ಲ ನನ್ನ ಮನಸ್ಸಲ್ಲಿ ಏನಿದೆ, ಹೃದಯದಲ್ಲಿ ಏನಿದೆ, ಅದರಲ್ಲಿ ಎಷ್ಟು ಪ್ರೀತಿ, ಅಕ್ಕರೆ, ಮಮತೆ ತುಂಬಿಕೊಂಡಿದೆ ಅಂತ ಕಣ್ಣಲ್ಲಿ ಕಂಬನಿಟ್ಟುಕೊಂಡು ಮಾತಾಡಿದರು. ಬಹುಶಃ ಇವರ ಜೀವನದಲ್ಲಿ ಅದೇನೋ ಒಂದು ಕೊರಗು ಇದೆ, ಡಿಸ್ಟೆನ್ಸ್ ಅದೆಲ್ಲವೂ ಕೂಡ ದೂರ ಆಗಲಿ ಕ್ಷಣದಿಂದ, ಮತ್ತು ಎಲ್ಲ ಕೂಡ ಹತ್ರ ಆಗಲಿ, ಎಲ್ಲರೂ ಏನೋ ಅವರೆಲ್ಲ ಒಂದು ಕನಸುಗಳೆಲ್ಲವೂ ಕೂಡ ನಿಜ ಆಗಲಿ ಅಂತ ನಾವು ಈ ಕಾರ್ಯಕ್ರಮದ ಮೂಲಕ ನಾವು ಹಾರೈಸಿದ್ದೇವೆ. ಧನ್ಯವಾದಗಳು ಹರೀಶಣ್ಣನಿಗೆ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಒಂದು ಚೆನ್ನಾಗಿ ಮಾತಾಡಿದ್ದೀರಾ. ಅದೇ ರೀತಿ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಮಾತಾಡ್ತೇನೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮುಂದಿನ ಭಾನುವಾರ ರಾತ್ರಿ 9 ಗಂಟೆಗೆ ನಿಮ್ಮ ಸ್ಪಂದನ ವಾಹಿನಿಯಲ್ಲಿ. ಅಲ್ಲಿವರೆಗೆ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್.